ನಮಸ್ಕಾರ. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಕೋ-ಸ್ಪಾನ್ಸರ್ಡ್ ಬೈ ವಿಡಿಜಿ ಎಂಟರ್ಪ್ರೈಸಸ್ ಮತ್ತು ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತುಕತೆಯಲ್ಲಿ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಟೀಮ್ ರೆಡಿ. ಈ ಬಗ್ಗೆ ಒಂದು ವರದಿ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆಯೆನ್ನಲಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎಂಬ ಕುರಿತು ದಾಖಲಾದ ಪ್ರಕರಣದ ಸಾಕ್ಷಿ ದೂರುದಾರನನ್ನ ಎಸ್ಐಟಿ ಅಧಿಕಾರಿಗಳು 2 ದಿನಗಳ ಕಾಲ ಸುದೀರ್ಘವಾಗಿ ವಿಚಾರಣೆ ನಡೆಸಿದ್ದಾರೆ. ಇಬ್ಬರು ವಕೀಲರೊಂದಿಗೆ ಬಂದ ಸಾಕ್ಷಿ ದೂರುದಾರ ವ್ಯಕ್ತಿ ಮಲ್ಲಿಕಟ್ಟಿಯಲ್ಲಿರುವ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಬಂಗಲೆಯಲ್ಲಿ ಉಳಿದುಕೊಂಡಿರುವ ಎಸ್ಐಟಿ ಅಧಿಕಾರಿಗಳನ್ನ ಶನಿವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಭೇಟಿಯಾದರು. ಸುಮಾರು 8 ಗಂಟೆಗಳ ಕಾಲ ಪ್ರವಾಸಿ ಮಂದಿರದಲ್ಲೇ ಇದ್ದು ಹೇಳಿಕೆಯನ್ನ ನೀಡಿದ್ರು. ಎಸ್ಐಟಿಯಲ್ಲಿರುವ ಪೊಲೀಸ್ ನೇಮಕಾತಿ ವಿಭಾಗದ ಡಿಐಜಿ ಎಂಎನ್ ಅನುಚೇತ್ ಮತ್ತು ಆಂತರಿಕ ಭದ್ರತಾ ವಿಭಾಗದ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ಪೊಲೀಸರ ತಂಡವು ಸಾಕ್ಷಿ ದೂರುದಾರನಿಂದ ಹೇಳಿಕೆ ದಾಖಲಿಸಿಕೊಂಡಿತ್ತು. ಜಿತೇಂದ್ರ ಕುಮಾರ್ ದಯಾಮ, ಡಿವೈಎಸ್ಪಿ ಲೋಕೇಶ್, ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೂ ಇಬ್ಬರು ಸಿಬ್ಬಂದಿ ಧರ್ಮಸ್ಥಳ ಠಾಣೆಗೆ ಭೇಟಿ ನೀಡಿದ್ರು. ಸುಮಾರು 2 ಗಂಟೆ ಠಾಣೆಯಲ್ಲಿ ಇದ್ದ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಕಲೆ ಹಾಕಿದ್ರು. ಬಳಿಕ ಧರ್ಮಸ್ಥಳ ಠಾಣೆಯ ಪಿಎಸ್ಐ ಸಮರ್ಥ್ ಅವರಿಂದ ದಾಖಲೆಗಳನ್ನು ಪಡೆದುಕೊಂಡು ನಿರ್ಗಮಿಸಿದ್ರು ಎಂದು ತಿಳಿದು ಬಂದಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಎನ್ನುವ ಆರೋಪಕ್ಕೆ ಸಂಬಂಧಿಸಿದಂತೆ ಸಾಕ್ಷಿ ದೂರುದಾರನ ವಿಚಾರಣೆ ರವಿವಾರವೂ ಮುಂದುವರೆದಿತ್ತು. ಮಂಗಳೂರಿನ ಮಲ್ಲಿಕಟ್ಟೆಯ ಸರ್ಕಾರಿ ಅತಿಥಿಗೃಹದಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ತನಿಖೆ ನಡೆದಿದೆ. ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಡಾ ಪ್ರಣವ್ ಮೊಹಂತಿ ಅವರು ಖುದ್ದು ಆಗಮಿಸಿ ವಿಚಾರಣೆ ಪ್ರಕ್ರಿಯೆ ನಡೆಸಿದ್ರು. ರವಿವಾರ ಬೆಳಿಗ್ಗೆ 10:30 ವೇಳೆಗೆ ದೂರುದಾರ ಕಪ್ಪು ಮಾಸ್ಕ್ನೊಂದಿಗೆ ಓರ್ವ ಮಹಿಳಾ ವಕೀಲೆ ಸಹಿತ 3 ವಕೀಲರೊಂದಿಗೆ ವಿಚಾರಣೆಗೆ ಹಾಜರಾಗಿದ್ದಾನೆ. ಅದಕ್ಕೂ ಆತನ ಹೇಳಿಕೆ ಆಧಾರದಲ್ಲಿ ತನಿಖೆ ಮುಂದುವರಿತಾ ಇದೆಯಾ ಅಂತ ಇಡೀ ಪ್ರಕರಣದಲ್ಲಿ ಕುತೂಹಲ ಇರುವುದೇ ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿರುವ ಸಂದರ್ಭದಲ್ಲಿ ತನ್ನ ಬ್ಯಾಗ್ನಲ್ಲಿ ಒಂದು ತಲೆಬುರುಡೆ ಇಟ್ಕೊಂಡು ಬಂದಿದ್ದ. ಆ ತಲೆಬುರುಡೆಯನ್ನು ಇದೀಗ FSL ಪರೀಕ್ಷೆಗೆ ಕಳುಹಿಸಲಾಗಿದೆ. ಆದ್ದರಿಂದ ಆ ಪ್ರಕರಣದಲ್ಲಿ ಈಗ ಆ ತಲೆಬುರುಡೆ ಎಲ್ಲಿಯದ್ದು ಎನ್ನುವುದು ಪ್ರಮುಖ ಅಂಶ. ಅದನ್ನು ಆತ ಎಲ್ಲಿಂದ ಇಟ್ಕೊಂಡು ಬಂದ ಎನ್ನುವುದನ್ನು ಆತನಿಂದಲೇ ಬಾಯಿ ಬಿಡಿಸಿದ್ದಾರೆ.
2 ದಿನಗಳ ಕಾಲ ಆತನನ್ನು ಸುದೀರ್ಘ ವಿಚಾರಣೆ ಮಾಡುವಂಥದ್ದು ಏನಿತ್ತು ಎನ್ನುವಂಥ ಕುತೂಹಲ ಕೆಲವರಿಗಿರ್ಬೋದು. ಯಾಕಂದ್ರೆ ಅದು ತಲೆಬುರುಡೆಯಲ್ಲಿದ್ದು, ತಲೆಬುರುಡೆ ನಾನು ಇಂಥಲ್ಲಿಂದ ಎಕ್ಕಿಕೊಂಡು ಬಂದೆ ಅಂತ ಹೇಳ್ತಾನೆ ಅವನು. ಹೋಗಿ ಅಲ್ಲಿ ಹೋಗಿ ಮಹಾಜರು ಮಾಡುವ ಅಂತ ಹೇಳ್ತಾನೆ. ಇವತ್ತು ಮಹಾಜರು ಮಾಡ್ತಾ ಇದ್ದಾರೆ. ಇವತ್ತೀಗ ಮಧ್ಯಾಹ್ನದ ಹೊತ್ತಿಗೆ ಪ್ಲೇಸ್ ಮಹಾಜರು ಮಾಡ್ತಾರೆ, ನೇತ್ರಾವತಿ ಸ್ನಾನಘಟ್ಟದ ಬಳಿ. ಆಯ್ತಲ್ಲ, ಅಷ್ಟೇ ಇರೋದು, ಬೇರೆ ಏನು ಅಂಶ ಇಲ್ಲ. ಹಾಗಾದ್ರೆ ಅದನ್ನು ಅಷ್ಟು ಸಣ್ಣ ವಿಚಾರಕ್ಕೆ 2 ದಿನಗಳ ಕಾಲ ಆತನನ್ನು ವಿಚಾರಣೆ ಮಾಡಬೇಕಿತ್ತ ಎನ್ನುವ ಪ್ರಶ್ನೆ ಇರ್ತದೆ. ಆದರೆ ಇಡೀ ವಿಚಾರಣೆಯಲ್ಲಿ ಆತ ಒಂದು ಪ್ರಮುಖ ಅಂಶ, ಅವ ಸಾಕ್ಷಿದಾರನೂ ಹೌದು, ಆತ ದೂರುದಾರನೂ ಹೌದು. ಯಾಕಂತ ಹೇಳಿದರೆ ಆತನೇ ಹೇಳಿಕೊಂಡಾಗೆ 1995ರಿಂದ 2014ರವರೆಗೆ ಆತ ಅಲ್ಲಿ ನೈರ್ಮಲ್ಯ ಕೆಲಸಗಾರ ಪರಿಚಾರಕನಾಗಿ ಕೆಲಸ ಮಾಡಿದವನು. ಅವನು ಮೂಲತಃ ಹೊರ ಜಿಲ್ಲೆಯವನು, ಅಲ್ಲಿಗೆ ಕೆಲಸಕ್ಕಾಗಿ ಬಂದವನು, ಅಲ್ಲಿ ಕೆಲಸ ಮಾಡಿದವನು. ಆ ಸಂದರ್ಭದಲ್ಲಿ ಆತ ಅಲ್ಲಿ 100 ಹೆಣಗಳನ್ನು ನಾನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ಆತ ಕೊಟ್ಟ ದೂರಿನ ಆಧಾರದಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಬೇರೆ ಸೆಕ್ಷನ್ 211/1 ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ 2 ಅಂಶಗಳನ್ನು ನಾನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇನೆ. ಒಂದು, ಕಲ್ಲೇರಿಯಲ್ಲಿ ಒಂದು ಶಾಲಾ ಬಾಲಕಿಯ ಮೃತದೇಹವನ್ನು ಆಕೆಯ ಯೂನಿಫಾರ್ಮ್ ಸಹಿತ ಮತ್ತು ಸ್ಕೂಲ್ ಬ್ಯಾಗಿನ ಸಹಿತ ಊತಿಟ್ಟಿದ್ದೇನೆ ಅಂತ ಒಂದು. ಮತ್ತೊಂದು, ಬೇರೆ ಒಂದು ಮೃತದೇಹವನ್ನು ನಾನು ಊತಿದ್ದೇನೆ. ಆ ಮೃತದೇಹ ಹೇಗಿತ್ತು ಅಂತ ಹೇಳಿದ್ರೆ, ಆ ಮಹಿಳೆಯ ಮೇಲೆ ಲೈಂಗಿಕವಾಗಿ ಆಕ್ರಮಣ ಮಾಡಿದಂತಹ ಕುರುಹುಗಳಿತ್ತು. ಆ ರೀತಿಯಾಗಿ ಅವಳನ್ನು ಬರ್ಬರ ರೀತಿಯಲ್ಲಿ ಕೊಲೆ ಮಾಡಲಾಗಿತ್ತು. ಆ ಮೃತದೇಹವನ್ನು ನಾನು ಹೂತಿದ್ದೇನೆ ಅಂತ ಹೇಳಿ ಆತ ತನ್ನ ದೂರಿನಲ್ಲಿ ಹೇಳಿರುವಂಥದ್ದು. ಅದರ ಅಲ್ಲದೆ ಬೇರೆ ಬೇರೆ ಮೃತದೇಹಗಳನ್ನು ನಾನು ಹೂತಿದ್ದೇನೆ ಅಂತ ಅವ ಹೇಳಿದ್ದಾರೆ. ಆದ್ದರಿಂದ ತನಿಖೆ ಮುಖ್ಯವಾಗಿ ನಡೆಯುವುದು ಆ 2 ಅಂಶಗಳ ಬಗ್ಗೆ. ಮತ್ತು ಈಗ ತನಿಖೆ ಮುಂದುವರಿಯುವುದು ಏನಂತ ಹೇಳಿದ್ರೆ, ಆತ ಹಿಡ್ಕೊಂಡು ಬಂದ ತಲೆಬುರುಡೆಯ ಬಗ್ಗೆ. ತಲೆಬುರುಡೆಯ ಅಂಶಗಳು ಬಯಲಾದ ಮೇಲೆ ಆ 2 ಘಟನೆಗಳ ಮೃತದೇಹಗಳು ಎಲ್ಲಿದೆ ಅದನ್ನು ಹುಡುಕ್ತಾರೆ. ಅದನ್ನು ಮೇಲೆತ್ತುವಂತ ಪ್ರಕ್ರಿಯೆಗಳು ನಡೀತದೆ. ಆದ್ರೆ ಇವತ್ತು ಆ ಪ್ರಕ್ರಿಯೆ ನಡೆಯುವುದಿಲ್ಲ. ಕೇವಲ ತಲೆಬುರುಡೆದ್ದು ಮಾತ್ರ. ತಲೆಬುರುಡೆ ಈಗ ಇಟ್ಕೊಂಡು ಬಂದ ತಲೆಬುರುಡೆ ಏನಿದೆ, ಆ ತಲೆಬುರುಡೆಯನ್ನು ನೀನು ಎಲ್ಲಿಂದ ತಗೊಂಡು ಬಂದಂದ್ರೆ, ಈಗ ಅವನು ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಒಂದು ಪ್ರದೇಶವನ್ನು ತೋರಿಸಿದ್ದಾನೆ. ಆ ಪ್ರದೇಶದಲ್ಲಿ ಮಹಾಜರು ಮಾಡ್ತಾ ಇದ್ದಾರೆ. ಇಲ್ಲ, ಮಹಾಜರು ಮಾಡ್ತಾ ಇದ್ದಾರೆ, ಸ್ಥಳ ಮಹಾಜರು. ಆತ ತೋರಿಸಿಕೊಟ್ಟಂತಹ ಜಾಗದಲ್ಲಿ ಸ್ಥಳ ಮಹಾಜರು ಮಾಡ್ತಾ ಇದ್ದಾರೆ. ಅಲ್ಲಿ ಫಾರೆಸ್ಟ್ ಇಲಾಖೆಯ ರೇಂಜರ್ ಇದ್ದಾರೆ. ಯಾಕಂದ್ರೆ ಆ ಜಾಗ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟದ್ದು. ಅಲ್ಲಿನ VA ಇದ್ದಾರೆ, RI ಇದ್ದಾರೆ. ಯಾಕಂದ್ರೆ ಆ ಜಾಗದ ಸರ್ವೆ ನಂಬರ್ ಎಷ್ಟು ಅಂತ ಹೇಳಿ ಅಳತೆ ಆಗಬೇಕು. ಅಳತೆ ಆಗಿ ಅದು ಸರ್ವೆ ನಂಬರ್ ಏನಂತ ಆಗಬೇಕು, ಅವರು ಬೇಕು. ಮತ್ತೆ SIT ಅಧಿಕಾರಿಗಳಿದ್ದಾರೆ, ಸಾಕಷ್ಟು ಸಾರ್ವಜನಿಕರು ಸೇರಿದ್ದಾರೆ. ಈಗ ಅಲ್ಲಿ ಒಂದು ಸ್ಥಳ ಮಹಾಜರು ಮಾಡಿ ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗ್ತಾರೆ. ಮೋಸ್ಟ್ಲಿ ಅವರು ಮತ್ತೆ ಅಲ್ಲಿ ಕಲ್ಲೇರಿಗೆ ಆತ ಹೇಳಿದ ಪ್ರದೇಶಕ್ಕೂ ಕರ್ಕೊಂಡು ಹೋಗ್ಬೋದು ಅಂತ ಕಾಣ್ತದೆ. ಯಾಕಂದ್ರೆ ಅಲ್ಲಿ ಪೆಟ್ರೋಲ್ ಬಂಕನ ಹತ್ತಿರದ ಜಾಗ ಅಂತ ಹೇಳಿದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಅಲ್ಲಿಯೂ ಸ್ಥಳ ಮಹಾಜರು ಮಾಡ್ತಾರೆ. ಎಲ್ಲೂ ನೀವು ಡಿಗ್ ಮಾಡುವಂತ ಪ್ರಶ್ನೆ ಇಲ್ಲ, ಅಗೆಯುವುದಿಲ್ಲ. ಅಗೆಯಲಿಕ್ಕೆ ಇವತ್ತು AC ಅವರು ಬರಲಿಲ್ಲ. ಇಲ್ಲಿ ಸ್ಥಳ ಮಹಾಜರು ಮಾಡಿ ಆ ಸ್ಥಳ ಕಂದಾಯ ಇಲಾಖೆಗೆ ಸೇರಿದ ಸ್ಥಳ. ಆ ಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ಮೃತದೇಹವನ್ನು ಊತಿಟ್ಟಿದ್ದಾನೆ ಎನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಆ ಸ್ಥಳ ಸೋ ಸರ್ವೆ ನಂಬರ್ನಲ್ಲಿ ಇದೆ, ಸರ್ಕಾರಿ ಸ್ಥಳ. ಆದ್ದರಿಂದ ಅದರಲ್ಲಿ ಇರುವಂತಹ ಮೃತದೇಹದ ಉಳಿಕೆ ಭಾಗಗಳು, ಯಾಕಂತ ಹೇಳಿದ್ರೆ ತಲೆಬುರುಡೆ ಇಟ್ಕೊಂಡು ಹೋಗಿದ್ದಾನೆ, ಉಳಿಕೆ ಭಾಗಗಳಿರ್ತದಲ್ಲ, ಎದೆಗೂಡಿರ್ಬೋದು, ಕಾಲಿರ್ಬೋದು, ಕೈ ಇರ್ಬೋದು, ಅಸ್ಥಿ ಪಂಜರ, ಅದನ್ನು ಡಿಗ್ ಮಾಡಬೇಕು. ಮೇಲೆ ಮಾಡುವುದಾದ್ರೆ ಅವರು AC ಸಹಾಯಕ ಆಯುಕ್ತರಿಗೆ ರಿಪೋರ್ಟ್ ಕೊಡಬೇಕು.
ಇವತ್ತು ಕೇವಲ ಸ್ಥಳ ಮಾಜರು ಮಾಡಿ ಅದರ ನಂತರ ಅವರು ಸಹಾಯಕ ಆಯುಕ್ತರಿಗೆ ರಿಪೋರ್ಟ್ ಕೊಡಬೇಕು. ನಾಳೆ ಸಹಾಯಕ ಆಯುಕ್ತರು ಅದಕ್ಕೆ ಸಮಯಾವಕಾಶ ಕೊಡಬಹುದು. ಆ ಸಂದರ್ಭದಲ್ಲಿ ನಿಮ್ಗೆ ಸ್ಥಳೀಯ ವೈದ್ಯಾಧಿಕಾರಿ, ಸರ್ಕಾರಿ ವೈದ್ಯಾಧಿಕಾರಿ, FSL ಅಧಿಕಾರಿಗಳು, ಸಹಾಯಕ ಆಯುಕ್ತರು ಬರುವಾಗ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳು ಬರ್ತಾರೆ, ತಹಶೀಲ್ದಾರರು, ಇವರೆಲ್ಲ ಅಧಿಕಾರಿಗಳು ಬರ್ತಾರೆ. ಅದರ ನಂತರ ಕೂಲಿ ಕಾರ್ಮಿಕರನ್ನು ಬಳಸಿಕೊಂಡು ಅದನ್ನು ಅಗೆಯುವ ಕೆಲಸ ಮಾಡ್ತಾರೆ. ಅಗೆಯುವ ಕೆಲಸ ಮಾಡಿದಾಗ ಆ ಪ್ರದೇಶದಲ್ಲಿ ಏನು ಸಿಕ್ಕಿತ್ತು ಅದನ್ನು ಸಪರೇಟ್ ಮಹಜರು ಮಾಡ್ತಾರೆ. ಸಪರೇಟ್ ಮಹಜರು, ಪ್ರತಿ ಒಂದನ್ನು ಸಪರೇಟ್ ಮಹಜರು ಮಾಡಿ ಅದನ್ನು ಪ್ಯಾಕ್ ಮಾಡ್ತಾರೆ. ಮತ್ತೆ ಅದನ್ನು FSL ಕಳಿಸ್ತಾರೆ. FSL ಕಳಿಸಿದ ನಂತರ ಅವರು FSL ಇಂದ ಕೇಳುವುದು ಏನಂತ ಹೇಳಿದ್ರೆ, ಮೊದಲು ಕಳಿಸಿದ ತಲೆಬುರುಡೆಗೆ ಈಗ ಕಳಿಸಿರುವಂತಹ ಇದು ಮ್ಯಾಚ್ ಆಗ್ತದೆ. ಒಂದೇ ವ್ಯಕ್ತಿದ್ದ ಅಂತ ಆಗಬೇಕು ಒಂದು. ಎರಡನೇದು ಎಷ್ಟು ವರ್ಷದ ಹಿಂದಿನದು ಅಂತ ಹೇಳಿ ಒಂದಾಗಬೇಕು, ದೇಹ ಅಂತ ಆಗ್ಬೇಕು. ಎರಡನೇ ಎಷ್ಟು ವರ್ಷದ ಹಿಂದೆ ಅದು ಮೃತಪಟ್ಟಿರ್ಬೋದು ಅಂತ, ಯಾವ ಕಾರಣಕ್ಕಾಗಿ ಮೃತಪಟ್ಟಿರುವುದು ಅಂತೇಳಿ ಏನಾದ್ರು ಸಿಂಪ್ಟಮ್ಸ್ ಸಿಗುತ್ತಾ. ಮತ್ತೆ ಆ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆಯಾ, ಆ ಸಿಂಪ್ಟಮ್ ಇದೆಯಾ ಅದನ್ನು ಕೇಳ್ತಾರೆ. ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದರ ದಾಖಲೆಗಳು ಇರ್ತದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದರ ದಾಖಲೆಗಳು ಪಂಚಾಯತ್ ಅಲ್ಲಿ ಇರ್ತದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತದೆ, ಎಲ್ಲ ಇರ್ತದೆ. ಅದರಿಂದಾಗಿ ಮತ್ತೆ ಅದರಲ್ಲಿ ಕುತೂಹಲ ಇಲ್ಲ. ಅದು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ದೇಹ ಅಂತ ಆದ್ರೆ ಅದರಲ್ಲಿ ಮತ್ತೆ ಕುತೂಹಲ ಇಲ್ಲ. ಆಗ ಏನಾಗ್ತದೆ ಎನ್ನುವುದಂತೂ ಪ್ರಶ್ನೆ ಇರ್ತದೆ. ಅದೇ ರೀತಿ ಕಲ್ಲೇರಿಯ ಬಾಲಕಿಯ ಮೃತದೇಹದ ಬಗ್ಗೆಯೂ ತನಿಖೆ ನಡೆದಾಗ ಒಂದ್ ವೇಳೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನೆಕ್ಸ್ಟ್ ಯಾರ್ದು ಪೋಸ್ಟ್ ಮಾರ್ಟಮ್ ಆಗ್ಲೇ ಇಲ್ಲ ಅಂತ ಆದ ಮೇಲೆ ದಾಖಲೆಗಳು ಇಲ್ಲ ಅಂತ ಅರ್ಥ. ಹಾಗಾದ್ರೆ ಅದು ಯಾರ್ದು? ಆಗ ನಿಮ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಏನಾದ್ರೂ ಮಿಸ್ಸಿಂಗ್ ಕೇಸುಗಳು ದಾಖಲಾಗಿದೆ ಅಂತ ನೋಡ್ತಾರೆ. ಇದರ ಆಧಾರದಲ್ಲಿ, ಈ ವರದಿಯ ಆಧಾರದಲ್ಲಿ ಇದು ಸುಮಾರು ಒಂದು 20 ವರ್ಷದ ಹಿಂದಿನ ಮೃತದೇಹ ಅಂತ ಇಟ್ಟುಕೊಳ್ಳಿ. 20 ವರ್ಷದ ಹಿಂದಿನ ಮೃತದೇಹ ಅಂದ್ರೆ 20 ವರ್ಷದ ಹಿಂದೆ ಅಂದ್ರೆ 2004, 5 ಈ ಅವಧಿಯಲ್ಲಿ ಯಾರಾದ್ರೂ ಮಿಸ್ಸಿಂಗ್ ಆಗಿದಾರ ಅಂತದ್ದೇನಾದ್ರೂ ದೂರುಗಳು ಇವೆಯಾ, ಕೇಸು ದಾಖಲಾಗಿದೆಯಾ ಎನ್ನುವುದನ್ನು ಪರಿಶೀಲನೆ ಮಾಡ್ತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಎಲ್ಲ ದಾಖಲೆಗಳು ಅಪ್ಡೇಟ್ ಇದೆ. ಯಾಕಂದ್ರೆ ಅದು ಹೊಸ ಪೊಲೀಸ್ ಸ್ಟೇಷನ್ 2016ರಲ್ಲಿ ಸ್ಥಾಪನೆ ಆದದ್ದು. ಆ ಸ್ಟೇಷನ್ ನ ಯಾವುದೇ ದಾಖಲೆಗಳು ಡೆಸ್ಟ್ರಾಯ್ ಆಗಿಲ್ಲ. ಅದಕ್ಕಿಂತ ಮುಂಚಿನ ಇದು ಎಲ್ಲ ಬೆಳ್ತಂಗಡಿ ಪೊಲೀಸ್ ಠಾಣೆಯ ದಾಖಲೆಗಳನ್ನು ಅವರು ಅಷ್ಟು ಈಗ ಈ SIT ಇದು ರಚನೆ ಆಗಿದೆ, SIT ಅವರು ಬರ್ತಾರೆ ಅಂತ ಹೇಳಿದ ಮೇಲೆ ಅವರೆಲ್ಲ ದಾಖಲೆಗಳನ್ನು, ಹಳೆಯ ದಾಖಲೆಗಳನ್ನು ಹುಡುಕಿ ಸೆಟ್ ಮಾಡಿ ಇಟ್ಟಿದ್ದಾರೆ. ಅದರಿಂದ ದಾಖಲೆಗಳು ಈಗ ಸಿಗ್ತಾ ಇದೆ. ಡೆಸ್ಟ್ರಾಯ್ ಆದ ದಾಖಲೆಗಳಿಗೆ ಇದಿದೆ. ಅಂದ್ರೆ ಕಾಣೆ ಆಗಿದ್ದ ವ್ಯಕ್ತಿ ಯಾರಾದ್ರೂ ಕೇಸ್ ಬಂದಿದ್ರೆ ಅದು ದಾಖಲೆ ಇರ್ತದೆ. ಪೋಸ್ಟ್ ಮಾರ್ಟಮ್ ಆಗಿದ್ರೆ ಅದರ ದಾಖಲೆಗಳು ಅನಾಥ ಶವ, ಅದಕ್ಕೆ ಯಾರು ಇಲ್ಲ ಅಂತಾದ್ರೆ ಅದರ ದಾಖಲೆ ಇರ್ತದೆ. ಯಾವ ಕಾರಣಕ್ಕಾಗಿ ಸತ್ತಿದ್ದಾರೆ, ಯಾರು ಸತ್ತಿದ್ದಾರೆ ಎಲ್ಲನೂ ಇರ್ತದೆ, ಎಲ್ಲವೂ ಆ ದಾಖಲೆಗಳು ಇರ್ತದೆ. ಅದರಿಂದಾಗಿ ನಿಮ್ಗೆ ಆ ಮೃತದೇಹ ಒಂದು ವೇಳೆ ಪೋಸ್ಟ್ ಮಾರ್ಟಮ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಯಾವ ಕಾರಣಕ್ಕಾಗಿ ಆಗ್ಲಿಲ್ಲ ಅಂತ ಒಂದು, ಮತ್ತೆ ಅದನ್ನು ಐಡೆಂಟಿಫೈ ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಅದರ ಮೇಲೆ ಅದರ ತನಿಖೆ ನಡೀತದೆ. ಅದ್ಯಾವುದು ಇಲ್ಲ ಅಂತ ಹೇಳಿದ್ರೆ ಮಾತ್ರ ಕುತೂಹಲ ಮೂಡುವಂತದ್ದು ಅಥವಾ ತನಿಖೆ ಮುಂದುವರಿಯುವಂತ ಯಾರ್ದು ಏನು ಎತ್ತ ಅಂತ ಹೇಳಿ. ಮತ್ತೆ ಒಟ್ಟಾರೆಯಾಗಿ ಬೇರೆ ಬೇರೆ ಪ್ರಕರಣಗಳು ಅಲ್ಲಿ ನಡೆದಂತ ಕೆಲವು ಪ್ರಕರಣಗಳಿವೆ. ಕೆಲವೊಂದು ಸಾರ್ವಜನಿಕವಾಗಿ ಚರ್ಚೆಗೊಳಗಾದಂತ ಪ್ರಕರಣಗಳಿವೆ. ಆ ಪ್ರಕರಣಗಳ ಬಗ್ಗೆಯೂ SITಯ ಒಂದು ತಂಡ, SITಯಲ್ಲಿ ಅಷ್ಟು 4 ಮಂದಿ IPS ಆಫೀಸರ್ಗಳು ಯಾಕೆ ಅಂತ ಹೇಳಿದರೆ, ಕೇವಲ ಬುರುಡೆ ತನಿಖೆಗಾಗಿ 4 ಮಂದಿ IPS ಆಫೀಸರ್ಗಳಲ್ಲ. ಈ ಬುರುಡೆ ತನಿಖೆಗಾಗಿ ಕೇವಲ ಆ ಜಿತೇಂದ್ರ ಅವರು ಮಾತ್ರ, ಅವರೇ ಅಯ್ಯೋ ಅದಕ್ಕೆ ಜಿತೇಂದ್ರ ಅವರು. ಆದ್ರೆ ಅನುಚೇತ್ ಇದ್ದಾರೆ. ಅನುಚೇತ್ ಬೇರೆ 2 ಪ್ರಕರಣಗಳಿವೆ, ಅದನ್ನು ತನಿಖೆ ಮಾಡ್ತಾರೆ. ಅದರಿಂದಾಗಿ
ಬೇರೆ ಇಬ್ಬರು IPS ಆಫೀಸರ್ಗಳು ಬೇರೆ ಪ್ರಕರಣಗಳ ಬಗ್ಗೆ ತನಿಖೆ ಮಾಡ್ತಾರೆ. ಅನನ್ಯ ಭಟ್ ಕೇಸ್ ಕೂಡ ಅದರಲ್ಲಿ ಇನ್ವಾಲ್ವ್. ಅನನ್ಯ ಭಟ್ ಕೇಸು ಸಹ ಅದರಲ್ಲಿ ಇನ್ವಾಲ್ಡ್. ಯಾಕಂತ ಹೇಳಿದ್ರೆ ಅನನ್ಯ ಭಟ್ ಕೇಸು ಏನಾಗಿದೆ ಅಂತ ಹೇಳಿದ್ರೆ, ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಕೊಟ್ಟ ದೂರು ಏನಂತ ಹೇಳಿದ್ರೆ, ಇಲ್ಲೊಂದು ನಮ್ಗೆ ತಲೆಬುರುಡೆ ಸಿಕ್ಕಿದೆ ಅಂತ ಮಾಹಿತಿ ಇದೆ, ಇಲ್ಲಿ 100 ಹೆಣಗಳನ್ನು ಹೂತು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ, ದೂರದರ ಬಂದು ದೂರು ಕೊಟ್ಟಿದ್ದಾರೆ ಮಾಹಿತಿ ಇದೆ. ನನ್ನ ಮಗಳು 2004ರಲ್ಲಿ ಇಲ್ಲಿ ಕಾಣೆಯಾಗಿದ್ದಾಳೆ. ಅವಳು ಮಣಿಪಾಲ KMCಯಲ್ಲಿ MBBS ಕಲಿತಿದ್ದಂತ ಹುಡುಗಿ. ಅವಳು ತನ್ನ ಸ್ನೇಹಿತರೊಂದಿಗೆ ಬಂದ ಸಂದರ್ಭದಲ್ಲಿ ಇಲ್ಲಿ ಕಾಣೆಯಾಗಿದ್ದಾಳೆ. ಆದ್ದರಿಂದ ನಿಮ್ಗೆ ಏನಾದ್ರೂ ಅಸ್ಥಿಪಂಜರಗಳು ಸಿಕ್ಕಿದರೆ ಅದು ನನ್ನ ಮಗಳು ಅನನ್ಯ ಭಟ್ಟಿದ್ದು ಆಗಿದ್ದರೆ ಅದನ್ನು ನನಗೆ ಕೊಡಬೇಕು, ನನಗೆ ಕೊಡಬೇಕು. ನಾವು ಅದನ್ನು ಸಂಸ್ಕಾರ ಮಾಡ್ತೇವೆ, ವಿಧಿವಿಧಾನಗಳಲ್ಲಿ ಹಿಂದೂ ಧಾರ್ಮಿಕ ಸಂಪ್ರದಾಯ ಅಂತ ನಾವು ಸಂಪ್ರದಾಯ ಮಾಡ್ತೇವೆ ಅಂತ ಆ ರೀತಿಯ ದೂರು ಕೊಟ್ಟಿರೋದು. ಆದ್ರಿಂದ ಅದು ದೂರು ದಾಖಲಾಗಿಲ್ಲ, ಕೇವಲ NCR ಆಗಿರೋದು. ಆ ರೀತಿಯ ದೂರು ಬಂದ್ರೆ ಪೊಲೀಸರು NCR ಮಾಡೋದು, ಅದನ್ನು FIR ಮಾಡ್ಲಿಕ್ಕೆ ಬರುವುದಿಲ್ಲ. ಅದೇ ರೀತಿ ಅನಾಮಿಕ ದೂರುದಾರ ಸುರಿಗೆ ಆತನ ಪರವಾಗಿ ವಕೀಲರು ತಂದು ಕೊಟ್ಟ ದೂರು ಇದೆ ಅಲ್ಲ, ನಾನು ಇಷ್ಟಿಷ್ಟು ಮೃತದೇಹಗಳನ್ನು ಹೂತಿದ್ದೇನೆ ಅಂತ ಹೇಳಿ ವಕೀಲರಿಬ್ರು ಬಂದು ದೂರು ಕೊಟ್ರಲ್ಲ, SP ಅವರಿಗೆ ಕೊಟ್ಟರು, ಅಲ್ಲಿಂದ ಅವರು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಟ್ಟರು. ಆ ದೂರನ್ನು ಸಹ ಪೊಲೀಸರು NCR ಮಾಡಿರುವುದು. ಅದರ ನಂತರ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅದನ್ನು 211 ಕ್ಲಾಸ್ 1 FIR ಮಾಡಿರೋದು. ಆ FIR ಮೇಲೆ ತನಿಖೆ ಆಗ್ತಾ ಇರೋದು. ಆಯ್ತಾ? ನಿಮಗೆ ಈಗ ಆತನೇ ಹೇಳಿದ ಹಾಗೆ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಒಂದು ಹೆಣ್ಣನ್ನು ಮೃತದೇಹ ಊತಾಕಿದ್ದೇವೆ ಅಂತ ಹೇಳಿ ನಾವು ಆ ಪರಿಸರದ ಕೆಲವರ ಹತ್ರ ಎಲ್ಲ ಮಾತಾಡಿದ್ದೇವೆ, ಕೇಳಿದ್ದೇವೆ. ಆಗ ಅವ್ರು ಹೇಳ್ತಾರೆ ಅಂತ ಘಟನೆಗಳು ನಮ್ಮ ನೆನಪಲ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದು ಹೆಣ್ಣು ಹ್ಯಾಂಗಿಂಗ್ ಪೊಸಿಷನ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಪೊಸಿಷನ್ ನಲ್ಲಿ ಒಂದು ಹೆಣ್ಣಿನ ಅಸ್ಥಿಪಂಜರ ಸಿಕ್ಕಿದ ನೆನಪಿದೆ ಸುಮಾರು ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಅಲ್ಲಿ ಒಬ್ರು ಪಂಚಾಯತ್ ಸದಸ್ಯರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಅಂದ್ರೆ ಡ್ರೆಸ್ ಇತ್ತು ಅಂತ ಹೇಳ್ತಾರೆ, ಬಾಡಿಯಲ್ಲಿ ಡ್ರೆಸ್ ಇತ್ತು, ಆದ್ರೆ ಮಾಂಸಖಂಡಗಳೆಲ್ಲ ಕೊಳೆತ ಸ್ಥಿತಿಯಲ್ಲಿತ್ತು, ಕೇವಲ ಅಸ್ಥಿಪಂಜರ ಕಾಣ್ತಾ ಇತ್ತು. ಮತ್ತೆ ಅದನ್ನು ಅಲ್ಲಿಯೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲಿ ಉಳಲಾಗಿದೆ ಅಂತ ಹೇಳ್ತಾರೆ. ಪೋಸ್ಟ್ ಮಾರ್ಟಮ್ ಆಗಿದೆ, ಅಲ್ಲೇ ಉಳಲಾಗಿದೆ. ಮತ್ತೆ ಅದು ಐಡೆಂಟಿಫೈ ಆಗಿದೆ ಇಲ್ವ ಅಂತ ಹೇಳಿ ಗೊತ್ತಿಲ್ಲ, ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಾಗಿ ಫೈಲು ಧರ್ಮಸ್ಥಳ ಪೊಲೀಸ್ ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ, ಪೋಸ್ಟ್ ಮಾರ್ಟಮ್ ಆಗಿದೆ. ಆದ್ರಿಂದಾಗಿ ಆ ಮೃತದೇಹವನ್ನು ಗುರುತಿಸುವಂತ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಲಾಡ್ಜಿನಲ್ಲಿ ಅಂತ ಇಟ್ಕೊಳ್ಳಿ ನೀವು, ಒಬ್ರು ಬಂದು ಕೊಠಡಿ ಪಡ್ಕೊಂಡಿರ್ತಾರೆ, ಅವರೊಂದು ಅಡ್ರೆಸ್ ಕೊಟ್ಟಿರ್ತಾರೆ, ಲಾಡ್ಜ್ ಮ್ಯಾನೇಜರ್ ಅಡ್ರೆಸ್ ಬರ್ಕೋತಾನೆ. ಈಗ ಕಂಪಲ್ಸರಿ ಮಾಡಿದರೆ ನೀವು ಐಡಿ ಪ್ರೂಫ್ ಕೊಡ್ಬೇಕಂತ ಹೇಳಿ. ಮೊದಲು ಆ ಪರಿಸ್ಥಿತಿ ಇರಲಿಲ್ಲ. ಅಡ್ವಾನ್ಸ್ ತಗೊಳ್ತಾನೆ, ಕೊಡ್ತಾನೆ. ಅವ ಹೋಗಿ ಲಾಡ್ಜ್ ರೂಮಲ್ಲಿ ಸುಸೈಡ್ ಮಾಡ್ಕೋತಾನೆ ಅಂತ ಇಟ್ಕೊಳ್ಳಿ. ಒಂದು ದಿವಸ ಕಳೆದ ಮೇಲೆ ಇವರಿಗೆ ಗೊತ್ತಾಗೋದು, ಅದು ವಾಸನೆ ಬಂದಾಗ ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರು ಬಂದು ಬಾಡಿಯನ್ನು ಇದು ಇನ್ಕ್ವೆಸ್ಟ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಆ ಅಡ್ರೆಸ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡುವ ಅದು ಫೇಕ್ ಅಡ್ರೆಸ್ ಆಗಿರ್ತದೆ. ಆಗ ಪೊಲೀಸರು ಏನು ಮಾಡ್ತಾರೆ, ಅದರ ಫೋಟೋವನ್ನು ತೆಗೆದು ಅದಕ್ಕೊಂದು ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಮತ್ತೆ ಅವರ SP ಕಚೇರಿಗೂ ಕಳಿಸ್ತಾರೆ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಆಗ ಆ ಚಹರೆ ಪಟ್ಟಿಯ ಯಾರಾದರೂ ಕಾಣೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬೇರೆ ಸ್ಟೇಷನ್ನಿಂದ ಬಂದರೆ ಅವರ ಪೈಕಿ ಅವರಿಗೆ ಮಾಹಿತಿ ಕೊಡ್ತಾರೆ. ಅವರು ಬಂದು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಒಂದು ವೇಳೆ ಏನಾಗ್ತದೆ ಅಂತ ಹೇಳಿದರೆ, ಕಂಪ್ಲೀಟ್ಲಿ ಡಿಕಂಪೋಸ್ ಆಗಿದ್ದಾರೆ, ಯಾವುದೇ ಮೃತದೇಹ ನಿಮ್ಮ ಪ್ರಾಣ ಹೋಗಿ 16 ಗಂಟೆಗಳಲ್ಲಿ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಡಿಕಂಪೋಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ 16 ಗಂಟೆಗಳಲ್ಲಿ. ಅದ ನಂತರ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ನಿಮಗೆ 2 ದಿವಸದ ಆದ ಮೇಲೆ ಅದು ಸಂಪೂರ್ಣವಾಗಿ ಕೊಳ್ತಿರ್ತದೆ. ಅದನ್ನು ನಿಮಗೆ ಪ್ರಿಸರ್ವ್ ಮಾಡ್ಲಿಕ್ಕೆ ಆಗುದಿಲ್ಲ.
ಅಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಪ್ರಿಸರ್ವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಆ ಮೃತದೇಹವನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಂಡೋಗಿ ಹೂಳ್ತಾರೆ. ದಾಖಲೆಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತದೆ. ನೀವು ಮನೆಯವರು ಹೋಗಿ ಏನು 2 ದಿವಸದಲ್ಲಿ ಊತದಂತ ಹೇಳಿಕ್ಕೆ ಹೂಳ್ಬೇಕು ಅಂತಾನೆ ಅಲ್ಲ, ಸಂಪ್ರದಾಯದ ಪ್ರಕಾರ ಸಂಪ್ರದಾಯದಲ್ಲ, ಹೂಳ್ಲೇಬೇಕು. ಯಾಕಂದ್ರೆ ಸುಡುವಂತದ್ದಿಲ್ಲ. ಯಾಕಂದ್ರೆ ನಾಳೆ ಅವರ ಮನೆಯವರು ಬಂದು ನಮ್ಗೆ ಬಾಡಿ ಬೇಕು ಅಂತ ಕೇಳಿದರೆ ಅದನ್ನು ಪುನಃ ಎಕ್ಸಿಟ್ ಮಾಡಿ ಕೊಡ್ಬೇಕು, ಆಯ್ತಲ್ಲ. ಅದರಿಂದ ಅದನ್ನು ಹೂಳ್ಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ರೆ. ಇಲ್ಲಂದ್ರೆ 10 ದಿವಸದವರೆಗೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರ್ತಾರೆ. ಸಂಬಂಧಪಟ್ಟವರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅದ ನಂತರ ಅವರು ಉಳ್ತಾರೆ. ಅದು ಪ್ರಶ್ನೆ ಬೇರೆ. ಇಲ್ಲಿ ಪ್ರಶ್ನೆ ಬರೋದು ಇಷ್ಟೇ, ಅಲ್ಲಿಗ ಅನಾಥ ಶವ ಅಂತ ಆಗ್ಬೇಕು ಅಂತ ಹೇಳಿದ್ರೆ ಸಹ 10 ದಿವಸದವರೆಗೆ ವೆಯ್ಟ್ ಮಾಡಿ ಯಾರು ಬಂದಿಲ್ಲ ಅಂತ ಹೇಳಿದ್ಮೇಲೆ ಅದು ಅನಾಥ ಶವ ಅಂತ ಹೇಳಿ ಡಿಸೈಡ್ ಮಾಡಿ ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡುದು. 10 ದಿವಸಗಳ ಮಹಾನಗರ ಪಾಲಿಕೆಗೆ, ಪಂಚಾಯತ್ ಅಲ್ಲಿದ್ರೆ ಪಂಚಾಯತಿಗೆ, ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿದ್ರೆ ನಗರ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡೋದು. ಅದನ್ನು ಹೂಳುವಂತ ಜವಾಬ್ದಾರಿ ಅವ್ರಿಗೆ, ಸ್ಥಳೀಯ ಸಂಸ್ಥೆಗಳಿಗೆ ಅದನ್ನು ಹೂಳುವಂತ ಜವಾಬ್ದಾರಿ. ಆದ್ದರಿಂದಾಗಿ ಅಲ್ಲಿ ಹೂಳ್ತಾರೆ. ಅವರ ವಾರಿಸುದಾರರು ಬಂದರೆ ಅವರು ಇದನ್ನು ಐಡೆಂಟಿಫೈ ಮಾಡಿದರೆ, ಅದು ಡ್ರೆಸ್ ಅನ್ನು ಐಡೆಂಟಿಫೈ ಮಾಡಿದರೆ, ಮತ್ತೆ ಅದು ಐಡೆಂಟಿಫೈ ಆಯ್ತು ಅಂತ ಆದ್ರೆ ಮತ್ತೆ ಅದನ್ನು ಒಂದು ಪೊಲೀಸರು AC ಅವರಿಗೆ ರಿಪೋರ್ಟ್ ಕೊಟ್ಟು AC ಅವರ ಸಮ್ಮುಖದಲ್ಲಿ ಅದನ್ನು ಮೇಲೆ ಕ್ರಿಯೆಗಳನ್ನು ಮಾಡ್ತಾರೆ. ಮತ್ತೆ ಅವರಿಗೆ ಬಾಡಿ ಹಸ್ತಾಂತರ ಮಾಡ್ತಾರೆ. ಇದು ಪ್ರಕ್ರಿಯೆ, ಸಹಜ ಪ್ರಕ್ರಿಯೆ. ಅದರಲ್ಲಿ ಏನು ವಿಶೇಷ ಏನಿಲ್ಲ. ಅದು ಆದ್ರೆ ಈಗ ಇಲ್ಲಿ ಸಹ ರೂಲ್ಸ್ ಪ್ರಕಾರ ಆಗಿದ್ರೆ ಯಾವುದೇ ತೊಂದರೆ ಇಲ್ಲ. ಈಗ ಎಷ್ಟೇ ಬಾಡಿ ಸಿಕ್ಕಿದ್ರು ಕೂಡ ಹೂಳ್ಬೇಕಾದ್ರೆ ಅದಕ್ಕೆ ಅದರದಾದ ಡಾಕ್ಯುಮೆಂಟ್ಸ್ ಗಳಿದೆ, ಅದಕ್ಕೆ ರಿಪೋರ್ಟ್ ಗಳಿದ್ರೆ, ದಾಖಲೆಗಳಿದ್ರೆ ಯಾವುದೇ ತೊಂದರೆ ಆಗುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅದರಲ್ಲಿ ತನಿಖೆ ಆಗುವಂತದ್ದು. ಇಲ್ಲಂತ ಮಾತ್ರ ತನಿಖೆ ಇರೋದು. ಆ ತನಿಖೆಯಲ್ಲಿ ಇಲ್ಲಂತ ಆದ್ರೆ ಆ ತನಿಖೆಯಲ್ಲಿ ಈಗ ಯಾರು ಹೂತಿದ್ದಾರೆ ಅಂತ ಹೇಳಿ ಮುಂದೆ ಬಂದಿದ್ದಾನೆ ಆತನನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವನನ್ನು ಆ ಮೃತದೇಹವನ್ನು ಹೂಳಲು ಹೇಳಿದವರು ಯಾರು ಅಂತ ಹೇಳಿ ಈಗಾಗಲೇ ಆತ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿರಬಹುದು. ಆದ್ರೆ ಇಲ್ಲಿಯವರೆಗೆ ಪೊಲೀಸರು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ. ಈಗ ದೂರದಾರನ ಹೇಳಿಕೆಯನ್ನು SIT ಅಧಿಕಾರಿಗಳು ಯಾಕೆ ಇದುವರೆಗೂ ಎಲ್ಲೂ ಕೂಡ ಬಹಿರಂಗ ಪಡಿಸ್ತಿಲ್ಲ. ಈಗ ಕಂಪ್ಲೇಂಟ್ ಕಾಪಿ ಒಂದು ಸಿಕ್ಕಿದೆ ಬಿಟ್ರೆ ನಮ್ಗೆ ಬೇರೆ ಯಾವುದೇ ಅವನು ಏನ್ ಹೇಳಿದಾನೆ ಅನ್ನೋ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅತ್ಯಂತ ಸೂಕ್ಷ್ಮ ಪ್ರಕರಣ ಇದು. ಯಾವುದೇ ಸಂದರ್ಭದಲ್ಲಿ ಆ ಮಾಹಿತಿಗಳು ಮಾಹಿತಿಗಳ ಒಂದು ಅಂಶವಾದರೂ ಬಹಿರಂಗ ಆದ್ರೆ ಇಡೀ ತನಿಖೆಯ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕಾಗಿ ಅವರು ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಎಲ್ಲಿಯವರೆಗೆ ನಿಮ್ಗೆ ಗೌಪ್ಯತೆ ಇದೆ ಅಂತ ಹೇಳಿದರೆ ಆತನನ್ನು ಪ್ರಶ್ನೆ ಮಾಡುವಂತಹ ಕೊಠಡಿಗೆ IPS ಅಧಿಕಾರಿಗಳು ಬಿಟ್ಟು ಬೇರೆ ಅಧಿಕಾರಿಗಳನ್ನು ಒಳಗೆ ಸೇರಿಸಲಿಲ್ಲ. ಆತ ಮತ್ತು ಪ್ರಶ್ನೆ ಮಾಡುವ ಅಧಿಕಾರಿ, ಮತ್ತೆ ಒಬ್ರು ಟೈಪಿಂಗ್ ಮಾಡುವವರು, ಎರಡೆರಡು ಕ್ಯಾಮರಾ ಇಟ್ಟಿದ್ದಾರೆ. ಎರಡೆರಡು ಕ್ಯಾಮರಾ ಇಟ್ಟಿದ್ದಾರೆ ಅವನ ಎದುರಲ್ಲಿ. ಯಾಕಂದ್ರೆ ಅವನ ಮುಖ ಭಾವಗಳನ್ನು ಸೆರೆ ಹಿಡಬೇಕು, ಮತ್ತೆ ಅವ ಹೇಳಿದ್ದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು. ಅದೇ ರೀತಿ ಅದ ಹೇಳಿದನ್ನೆಲ್ಲ ಟೈಪ್ ಮಾಡ್ತಾರೆ. ಯಾಕಂದ್ರೆ ಅದು ಹೇಳಿಕೆ, ದಾಖಲೆಯಲ್ಲಿ ಇರುವಂತದ್ದು ಹೇಳಿಕೆ. ಅದರ ಮೇಲೆ ತನಿಖೆ ಆಗುವಂಥದ್ದು. ಆತ ನಾನು ಇಟ್ಕೊಂಡು ಬಂದ ಬುರುಡೆಯ ಮೂಲ ಸ್ಥಾನ ಯಾವುದು ಅಂತ ಹೇಳಿದ್ದಾನೆ. ಆದ್ರಿಂದಾಗಿ ಅವನು ಹೇಳಿದ ರೀತಿಯಲ್ಲಿ ಅವರು ಸ್ಥಾನಘಟ್ಟದಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆ ಸ್ಥಳ ತೋರಿಸಿದ್ದಾನೆ. ಅಲ್ಲಿ ಸ್ಥಳ ಮಹಾಜರಾಗಿದೆ. ಇವತ್ತಿನ ಪ್ರಕ್ರಿಯೆ ಸ್ಥಳ ಮಹಾಜರು ಮಾತ್ರ. ಅಲ್ಲಿಯೂ ಮಾಡ್ಬೋದು. ಅದರ ನಂತರ ಕಲ್ಲೇರಿಯ ಘಟನೆಯಲ್ಲೂ ಕಲ್ಲೇರಿಯ ಜಾಗಗಳನ್ನು ಸ್ಥಳ ಮಹಾಜರು ಮಾಡ್ಬೋದೇ ಹೊರತು ಬೇರೆ ಕಡೆಯಲ್ಲಿ ಅವರು ಮಹಾಜರು ಮಾಡುವುದಿಲ್ಲ. ಅಗಿಯುವಂತ ಕೆಲಸ ಮಾಡುದು. ಅಗಿಯುವಂತ ಕೆಲಸ ನಾಳೆ ಮಾಡ್ತಾರೆ ಕಾಣ್ತದೆ. ಇಲ್ಲದ್ರೆ ಇವತ್ತು ಸಂಜೆ ವೇಳೆಗೆ ಇವರು ಸಹಾಯಕ ಆಯುಕ್ತರು ಸಮಯ ಕೊಟ್ಟಾರೆ. ಅವ್ರಿಗೆ ಇವರೊಂದು ರಿಕ್ವೆಷನ್ ಕೊಡ್ಲಿಕ್ಕೆ ಉಂಟು. ಆ ರಿಕ್ವೆಷನ್ ಕೊಟ್ಟು ಅವರು ಅದಕ್ಕೆ ಸಮಯ ಕೊಟ್ಟರೆ ಅವರು ಬಂದರೆ ಇವತ್ತು ಅದನ್ನು ಮಾಡ್ಬೋದು. ಒಂದು ಕಡೆಯದು ಮಾಡ್ಬೋದು, ಇಲ್ಲ 2 ಕಡೆಯದು ಮಾಡ್ಬೋದು. ಯಾಕಂತ ಹೇಳಿದ್ರೆ
ನಿಮ್ಗೆ ಸೂರ್ಯಾಸ್ತದ ಒಳಗೆ ಅದನ್ನೆಲ್ಲ ಪ್ರಕ್ರಿಯೆಯನ್ನು ಮುಗಿಸಬೇಕು. 6 ಗಂಟೆ ಒಳಗೆ 6 ಗಂಟೆ ಒಳಗೆ ಆಗಬೇಕು. ಅದರಿಂದ ಅದನ್ನು ಮಾಡಬೇಕು. ಅದರ ನಂತರ ಅದನ್ನು ಪೋಸ್ಟ್ ಮಾರ್ಟಮ್ ಆಗದಿದ್ರೆ ಹಾಸ್ಪಿಟ್ಲಿಗೆ ಕಳಿಸ್ಬೇಕು. ಪೋಸ್ಟ್ ಮಾರ್ಟಮ್ಗೆ ಸಾಮಾನ್ಯವಾಗಿ ಅದನ್ನು ದೇರ್ಲಕಟ್ಟೆ KS ಹೆಗಡೆ ಹಾಸ್ಪಿಟ್ಲಿಗೆ ಕಳಿಸುವುದು. ಯಾಕಂದ್ರೆ ಫಾರೆನ್ಸಿಕ್ ಸ್ಪೆಷಲಿಸ್ಟ್ ಇರುವುದು ಆ ಆಸ್ಪತ್ರೆಯಲ್ಲಿ, ಅಲ್ಲಿಗೆ ಕಳಿಸ್ತಾರೆ. ಮತ್ತೆ ಅದರ ರಿಪೋರ್ಟ್ ಬರಬೇಕು. ಮತ್ತೆ ಈ ಬಾಡಿ ಮತ್ತು ಈಗ ಇರುವಂತ ತಲೆಬುರುಡೆ FSL ಏನು ಹೋಗಿದೆ ಅದು FSL ಅವರು ಕೆಲವೊಂದು ಅಂಶಗಳನ್ನು ತಗೊಂಡು ಹೋಗ್ತಾರೆ. ಇದೆಲ್ಲ ಪ್ರಕ್ರಿಯೆಗಳಿರ್ತದೆ. ಅದರಿಂದಲೇ ಈ ಇಡೀ ಪ್ರಕ್ರಿಯೆ ನಿಮಗೆ ಕುತೂಹಲ ಯಾಕೆ ಅಂತ ಹೇಳಿದ್ರೆ, ಆ ಬುರುಡೆ ಕತೆ ಏನು ಅಂತ ಹೇಳಿ, ಆ ಬುರುಡೆ ಕತೆ ನಿಮ್ಗೆ ರಿವೀಲ್ ಆದ್ರೆ ಮತ್ತೆ ಬೇರೆ ಬುರುಡೆಯನ್ನು ಹುಡುಕುವಂತ ಪರಿಸ್ಥಿತಿ ಇಲ್ಲ. ಇದೇ ಮರ್ಡರ್ ಕೇಸ್ ಅಂತ ಆದ್ರೆ ಈ ಬುರುಡೆಯೇ ಅನ್ಐಡೆಂಟಿಫೈಡ್ ಬುರುಡೆ, ಇದು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಇದನ್ನು ಹೂಳಲಾಗಿದೆ ಅಂತ ಆದರೆ ಅದು ಕ್ಲಿಯರ್ ಕಟ್ ಮರ್ಡರ್ ಕೇಸ್. 103ಯಲ್ಲೇ ಅಲ್ಲಿಂದ ತನಿಖೆ 103ಯಲ್ಲೇ ಕೇಸ್ ರಿಜಿಸ್ಟರ್ ಆಗಬೇಕು ಪುನಃ. ಈಗ ಏನು 211 ಅಲ್ಲಿ FIR ಆಗಿದೆ, ಆ FIR 103ಗೆ ಎಷ್ಟು ಟೈಮ್ ಬೇಕಾಗ್ಬೋದು ನಮ್ಗೆ ಈಗ ಗೊತ್ತಾಗ್ಲಿಕ್ಕೆ? ಅದು ಇಲ್ಲ, ಅದರಲ್ಲಿ ಅದನ್ನು ಡಿಗ್ ಮಾಡಿ ನಾಳೆ ಒಳಗೆ ತೆಗಿತಾರೆ. ಆಮೇಲೆ ನಮ್ಗೆ ಈಗ ಗೊತ್ತಾಗ್ಲಿಕ್ಕೆ ಎಷ್ಟು ಅಲ್ಲ, ಅದನ್ನು ಪುನಃ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ಏನಂತ ಗೊತ್ತಾಗುತ್ತೆ. ಮೊದಲು ಪೋಸ್ಟ್ ಮಾರ್ಟಮ್ ಆಗ್ಲಿಲ್ಲ ಅಂತ ಇದ್ರೆ ನಿಮ್ಗೆ ಬೇರೆ ಡೌಟೇ ಬೇಡ, ಇಟ್ ಇಸ್ ಮರ್ಡರ್. ಆ ಸಂದರ್ಭದಲ್ಲಿ ನೀವು ಮತ್ತೊಂದು ಅಂಶವನ್ನು ಮುಖ್ಯವಾಗಿ ಗಮನಿಸಬೇಕು. ಆ ಸಂದರ್ಭದಲ್ಲಿ ಸ್ಥಳೀಯರು ಯಾರಾದ್ರೂ ಮುಂದೆ ಬಂದು ನೋಡಿ ಸ್ವಾಮಿ, ಇದು ನನ್ನ ಅಜ್ಜನ ಡೆಡ್ ಬಾಡಿ, ಅವರು ವಯೋಸಹಜವಾಗಿ ತೀರಿ ಹೋಗಿದ್ದಾರೆ, ನಾವು ಅವರನ್ನು ಇಲ್ಲಿ ಹೂತಿದ್ದೇವೆ, ಅದಕ್ಕೆ ಈಗ ಯಾರು ಅಜ್ಞಾತ ವ್ಯಕ್ತಿ ಇದ್ದಾರೆ ಅವರು ಸಹಾಯ ಮಾಡಿದ್ದರು ಅಂತ ಈ ಬಗ್ಗೆ ನಾವು ಪಂಚಾಯತಿಗೆ ಮಾಹಿತಿ ಕೊಟ್ಟಿದ್ದೇವೆ, ನಮ್ಮ ಹತ್ರ ಡೆತ್ ಸರ್ಟಿಫಿಕೇಟ್ ಇದೆ ಅಂತ ಬಂದರೆ ಮತ್ತೆ ಅದು ವೈದ್ಯಕೀಯ ತಪಾಸಣೆ ಏನಾಗುದಿಲ್ಲ. ಮತ್ತೆ ವೈದ್ಯಕೀಯ ತಪಾಸಣೆದ ಪ್ರಶ್ನೆ ಇಲ್ಲ, ವೈದ್ಯಕೀಯ ತಪಾಸಣೆ ಮಾಡ್ಲೇಬೇಕು. ಸತ್ಯನ ಸುಳ್ಳ ಅಂತ ನೋಡಿ ಅವ್ರದ್ದು ಡೆತ್ ಸರ್ಟಿಫಿಕೇಟ್ ಇರ್ತದೆ. ಅದೇ ದಾಖಲೆ ನಿಜವಾದ ದಾಖಲೆನ ಯಾಕಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯರು ಅವರವರ ಮನೆಯವರು ಯಾರಾದ್ರೂ ಸಹಜ ರೀತಿಯಲ್ಲಿ ಮೃತಪಟ್ಟಿದ್ದಾರೆ, ಅದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಆಗುದಿಲ್ಲ, ಪೋಸ್ಟ್ ಮಾರ್ಟಮ್ ಆಗುದಿಲ್ಲ. ಸಾರ್ವಜನಿಕರು ಹೋಗಿ ಒಂದು ಸರ್ಕಾರಿ ಜಾಗದಲ್ಲಿ ಹಾಗೆಲ್ಲ ಮಾಡ್ಬೋದಾ? ಬೇರೆ ಜಾಗವೇ ಇಲ್ಲ, ಅವರದ್ದೇ ಜಾಗದಲ್ಲಿ ಮಾಡ್ತಾರೆ ಅಥವಾ ಉಳ್ತಾರೆ ಸುಡ್ತಾರೆ. ಇಲ್ಲ, ಬೇರೆ ಜಾಗವೇ ಇಲ್ಲ. ಅಟ್ಲೀಸ್ಟ್ ಪರ್ಮಿಷನ್ ಆದ್ರೂ ತಗೊಳ್ಬೇಕಾ? ಇಲ್ಲ, ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ತಗೊಳ್ಳುವಂತ ಪ್ರಶ್ನೆ ಇಲ್ಲ. ಆಗ ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ತಗೊಳ್ಳುವಂತ ಪ್ರಶ್ನೆ ಇಲ್ಲ, ಆಯ್ತಲ್ಲ. ಆಗ ಕೊಂಡೋಗಿ ಅಲ್ಲಿ ಹೂಳುವುದೇ. ಅದು ರಿಸರ್ವ್ ಫಾರೆಸ್ಟ್ ಆದ್ರೆ ಫಾರೆಸ್ಟ್ನವರ ಪರ್ಮಿಷನ್ ಬೇಕಿತ್ತು. ಅದೇ ಫಾರೆಸ್ಟ್ನವರು ಅಬ್ಜೆಕ್ಷನ್ ಮಾಡುದಿಲ್ಲ ಮರಣ ಅಂತ ಹೇಳಿ. ಆದ್ರೆ ಇಲ್ಲಿ ಫಾರೆಸ್ಟ್ ಏರಿಯಾದ ಜಾಗ, ಇದು ಫಾರೆಸ್ಟ್ ಏರಿಯಾದ ಜಾಗ ಆದ್ರೆ ಫಾರೆಸ್ಟ್ನವರು ಮರಣಕ್ಕೆ ಸಂಬಂಧಪಟ್ಟಾಗೆ ಅಬ್ಜೆಕ್ಷನ್ ಪರ್ಮಿಷನ್ ತಗೊಳ್ಬೇಕು. ಅವ್ರದ್ದು ಹೋಗಿ ಹೇಳಿರ್ತಾರೆ, ಸ್ಥಳೀಯವಾಗಿ ಯಾರು ಗಾರ್ಡ್ಗಳಿರ್ತಾರೆ ಅವರಿಗೆ ಒಂದು ಹೇಳಿರ್ತಾರೆ. ಅಲ್ಲಿ ದಾಖಲೆಗಳಿರುವುದಿಲ್ಲ, ದಾಖಲೆಗಳಿಲ್ಲ. ಇವರು ಸತ್ತದನ್ನು ಹೋಗಿ ಪಂಚಾಯತಿಗೆ ಹೇಳಿರ್ತಾರಲ್ಲ, ನಮ್ಮ ಮನೆಯಲ್ಲಿ ಇಂಥವರು ಗುಲಾಬಿಯ, ಮಾಲತಿಯ, ರುಕ್ಮಯನ ಸತ್ತಿದ್ದಾರೆ ಅಂತೇಳಿ ಪಂಚಾಯತಿಗೆ ಹೇಳಿರ್ತಾರಲ್ಲ, ಅದೇ ದಾಖಲೆಗಳಿರ್ತದೆ ಎಲ್ಲಾದ್ರೂ ಎಲ್ಲ ದಾಖಲೆ ಐತೆ. ಈಗ ತೆಗೆಯುವಂತ ಡೆಡ್ ಬಾಡಿ ಅಂತ ವ್ಯಕ್ತಿದ್ದಂತ ಆಗಿದ್ದಾರೆ, ಅದು ಸಾಧ್ಯತೆಗಳಿವೆ. ಅದು ಪೋಸ್ಟ್ ಮಾರ್ಟಮ್ ಆಗಿರುವುದಿಲ್ಲ. ನೀವು ಪೋಸ್ಟ್ ಮಾರ್ಟಮ್ ಆಗ್ಲಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಅದು ಮರ್ಡರ್ ಅಂತ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಬ್ರು ಯಾರೋ ಬಂದು ಹೇಳಿದ್ರು ಕೂಡ ಅದರ ಬಗ್ಗೆ ಕೂಡ ತನಿಖೆ ಆಗ್ಬೇಕು. ಅದು ಹೌದಾ ಅಲ್ವಾ ಅಂತ ತನಿಖೆ ಆಗ್ಬೇಕು. ದಾಖಲೆಗಳಿದ್ರೆ ಪಂಚಾಯತ್ ಅಲ್ಲಿ ದಾಖಲೆ ಇರ್ತದೆ. ಯಾಕಂತ ಹೇಳಿ ನೀವು ಯಾರೇ ಮರಣ ಆದ್ರು ಜನನ ಆದ್ರೂ ಪಂಚಾಯತಿಗೆ ಇಷ್ಟು ದಿವಸದೊಳಗೆ ತಿಳಿಸ್ಬೇಕಂತ ಇರ್ತದೆ. ಹಿಂದಿನ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪಂಚಾಯತಿಗಳು ಆಕ್ಟಿವ್ ಆಗಿರ್ಲಿಲ್ಲ. ಈ ಉಗ್ರಾಣಿಗಳು ಅಂತಿದ್ರು, ಅವರು ಗ್ರಾಮಕ್ಕೆ ಬರ್ತಾ ಇದ್ದಾಗ ಅವರಿಗೆ ಹೇಳಿದ್ರೆ ಆಯ್ತು, ಇಲ್ಲದಾರು ಮುರಣಿ ತೀರ್ದೇರಿ ಅಂತ ಹೇಳಿ ಅವ್ರು ಬರ್ಕೊಂಡು ಹೋಗ್ತಾ ಇದ್ರು. ಇದು ಒಂದು ದಾಖಲೆ. ಆದ್ರೆ ಇದು ಎಷ್ಟೋ ವರ್ಷದ್ದು ಹಳೆಯದಲ್ಲ,
ಒಂದ್ 20-25 ವರ್ಷದ್ದು ಅಂತ ಅಂದಾಗ ಎಲ್ಲ ರೀತಿಯಾದಂತ ಎಲ್ಲ ರೀತಿಯ ದಾಖಲೆ ಇದೆ. 1971 ನಂತರದ್ದು, 1971 ಆಸ್ಪತ್ರೆಗಳಿದ್ವು, ಪೊಲೀಸ್ ಸ್ಟೇಷನ್ಗಳಿದ್ವು, ಎಲ್ಲಾ ರೀತಿಯಾದಂತ ಎಲ್ಲ ದಾಖಲೆಗಳು ಅದೇ ನಿಮ್ಗೆ ಡಿಜಿಟಲ್ ಅಲ್ಲದಿದ್ರು ಕೂಡ ರಿಟರ್ನ್ ಅಲ್ಲಿ ಆದ್ರೂ ಬುಕ್ ಅಲ್ಲಿ ಇರ್ತದೆ. 1971 ನಂತರ ಯಾರು ಜನನ ಆಗಿದ್ದಾರೆ, ಯಾರು ಮರಣ ಆಗಿದ್ದಾರೆ, ಅವರ ದಾಖಲೆಗಳು ಸಂರಕ್ಷಿಸಲ್ಪಟ್ಟಿದೆ. ಯಾಕಂತ ಹೇಳಿದ್ರೆ ಆ ವರ್ಷದ ನಂತರ ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಬಂದದ್ದು, ಕಡ್ಡಾಯ ಆಗಿರುವುದು. ಮರಣ ಆದದನ್ನು ತಿಳಿಸ್ಬೇಕು, ಜನ ಆದದನ್ನೂ ತಿಳಿಸ್ಬೇಕು ಅನ್ನುವಂಥ ಕಡ್ಡಾಯವಾಗಿ ತಿಳಿಸ್ಬೇಕು ಅನ್ನೋದು ಬಂದದ್ದು 71 ನಂತರ, ಬಾಂಗ್ಲಾ ವಿಮೋಚನೆಯ ನಂತರ. ನಿಮ್ಗೆ ಮತ್ತೂ ಸೂಕ್ಷ್ಮವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈಗ ಕಳೆದ ಸಾರಿ ಮೋದಿ ಸರ್ಕಾರ NRC ತಂತಲ್ಲ, NRC ತರುವಾಗ ಕಟ್ ಆಫ್ ಮಾಡಿದ್ದು 1971 ನಂತರ ಹುಟ್ಟಿದವರದ್ದು. ಆದ್ರೆ ಈಗ ಹಿಂದಿನ ಕಾಲ, ಈಗ ರೀಸೆಂಟ್ ಆಗಿ ಒಂದು 20-25-30 ವರ್ಷದೊಳಗಿದ್ದಾದ್ರೂ ಕೂಡ ಒಂದು ಅನಾಥ ಶವ ಅಂತ ಹೇಳಿದ ಕೂಡಲೇ ಅಲ್ಲಿಗೆ ಐಡೆಂಟಿಫೈ ಆದ್ರೆ ಈಗ ವಿಡಿಯೋ ತೆಗೆಯುವಂತದ್ದೆಲ್ಲ ಕ್ರಮಗಳಿರ್ಬೋದು, ಬಟ್ ಫೋಟೋ ಈಗ ನಾವೇ ನೋಡಿದ ಪ್ರಕಾರ ನಮ್ಮ ಮನೆ ಗೊತ್ತಿರೋದ್ರಿಂದ ಫೋಟೋ ತೆಗಿಲಿಕ್ಕೆ ಅಂತ ಅಲ್ಲಿ ಹೋಗ್ತಾರ, ಫೋಟೋಗಳನ್ನ ತಂದು ಸ್ಟೇಷನ್ ಕೂಡ ಅದನ್ನ ಪಿನ್ ಮಾಡಿ ಅದು ಇದೆ. ಈಗ ಅಲ್ಲಿ ಈಗ ನಮ್ಗೆ ಈಗ ಪ್ರಶ್ನೆ ಇರೋದು ಏನಂತ ಹೇಳಿದ್ರೆ, ಈಗ ಅವ ತಂದ ಬುರುಡೆ ಯಾರದ್ದು ಅಂತ. ಅವ ತಂದ ಬುರುಡೆ ದಾಖಲೆಗಳಿದ್ರೆ ಯಾವುದೇ ತೊಂದರೆ ದಾಖಲೆಗಳಿದ್ರೆ ಅವನಿಗೆ ತೊಂದರೆ ಆಗ್ತದೆ ಅಂತ ಬೇರೆಯವರಿಗೆ ತೊಂದರೆ ಆಗುದಿಲ್ಲ. ಸುಳ್ಳು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಅವನಿಗೆ ತೊಂದರೆ ಆಗ್ತದೆ. ಹೌದು, ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ, ಪೊಲೀಸರನ್ನು ಮಿಸ್ಗೈಡ್ ಮಾಡ್ತಿದ್ದಾರೆ, ಪೊಲೀಸರನ್ನು ಮಿಸ್ಗೈಡ್ ಮಾಡಿದ್ದಾರೆ, ಒಟ್ಟಾರೆಯಾಗಿ ವ್ಯವಸ್ಥೆಯನ್ನೇ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಆಗ್ತದೆ. ನಿಮ್ಗೆ 100 ಶವಗಳನ್ನು ಹೂತಿದ್ದಾರೆ ಒಂದು ಪ್ರದೇಶದಲ್ಲಿ ಅಂತ ಹೇಳಿದ ಕೂಡಲೇ ಈಗ ನ್ಯಾಷನಲ್ ಮೀಡಿಯಾದವರು ಅದನ್ನೆಲ್ಲ ಸುದ್ದಿ ಮಾಡಿದ್ರು ಅಂತ ಆಯ್ತು. ನ್ಯಾಷನಲ್ ಮೀಡಿಯಾದವರೆಲ್ಲ ಸುದ್ದಿ ಮಾಡಿದ್ರು ಅಂತ ಹೇಳಿ, ಯಾವ ನ್ಯಾಷನಲ್ ಮೀಡಿಯಾ ಏನು, ಇಂಟರ್ನ್ಯಾಷನಲ್ ಮೀಡಿಯಾದವರು ಸುದ್ದಿ ಮಾಡುವುದೇ. ಒಂದು ಪ್ರದೇಶದಲ್ಲಿ, ಒಂದು ಇಷ್ಟು ಸಣ್ಣ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತಾಕಿದ್ದೇನೆ ಅಂತ ಹೇಳಿ ಒಬ್ಬ ಬಂದು ಹೇಳ್ತಾನಂತಾದ್ರೆ ಅದು ಸಹಜವಾಗಿ ಅದು ಇಂಟರ್ನ್ಯಾಷನಲ್ ಸುದ್ದಿಯೇ. ಆದ್ದರಿಂದಾಗಿ ಸುದ್ದಿ ಮಾಡಿದ್ದು ತಪ್ಪಲ್ಲ. ರಾಷ್ಟ್ರೀಯ ಮಾಧ್ಯಮಗಳು ತಗೊಂಡು ರಾಷ್ಟ್ರೀಯ ಮಾಧ್ಯಮಗಳು ಅದಕ್ಕೆ ಕಟ್ಟುಪಾಡು ಹಾಕ್ಲಿಕ್ಕೆ ಯಾರಿಗೂ ಅಲ್ಲಲ್ಲ, ಕಟ್ಟುಪಾಡು ಹಾಕುವುದಂತಲ್ಲ, ಅದು ಸುದ್ದಿಯೇ. ಇಂಥ ವಿಷಯಗಳನ್ನು ಸುದ್ದಿ ಮಾಡ್ಲೇಬೇಕು. ಅದರಿಂದಾಗಿ ಸುದ್ದಿ ಮಾಡಿದೆ. ಅದರಿಂದಾಗಲೇ ಇದು ಏನಾಗಿದೆ ಅಂತಂದ್ರೆ ಜನರಲ್ಲಿ ಒಟ್ಟಾರೆಯಾಗಿ ಗೊಂದಲ ಸೃಷ್ಟಿಯಾಗಿದೆ. ಈಗ ಸ್ಥಳೀಯರು ಏನು ಹೇಳ್ತಾರೆ ಎನ್ನುವಂತ ಪ್ರಶ್ನೆಯು ಬಂತು. ಅದರಲ್ಲಿ ಸ್ಥಳೀಯರ ಅಭಿಪ್ರಾಯ ಏನು? ವಾಹಿನಿಗಳು ಪ್ರತಿಯೊಂದನ್ನು ಹಾಕ್ತಿದ್ದಾರೆ, ಏನೇನ್ ಆಗ್ತಿದೆ, ಈಗ ಇವತ್ತೇನಾಗಿದೆ, ನಿನ್ನೆ ಏನಾಗಿದೆ ಅದನ್ನೆಲ್ಲ ಕೂಡ ಹಾಕ್ತಾ ಇದ್ದಾರೆ. ಕೇವಲ ಅವ್ರು ಹೇಳಿದನ್ನು ಮಾತ್ರ ಹಾಕಿರುವಂತದ್ದಲ್ಲ, ಪ್ರತಿದಿನ ಯಾವ ರೀತಿಯಾದ ಅಪ್ಡೇಟ್ ಗಳನ್ನು ಕೊಡ್ಬೇಕಂತ ಕೊಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನಾಯ್ತು ಅಂತ ಹೇಳಿ, ವಾಹಿನಿಗಳಂತ ಹೇಳುದಲ್ಲ, ಯಾರೇ ಆಗಲಿ ಅಧಿಕೃತ ಹೇಳಿಕೆಗಳು ಮುನ್ನೆಯಿಂದ ಹೊರಗೆ ಬರಲಿಲ್ಲ. ಯಾರು ದೂರುದಾರ ಹೇಳಿ ಅವ ಬಂದು ತನಿಖೆಗೆ ಹಾಜರಾದ ನಂತರ 2 ದಿನ ಆತನ ತನಿಖೆ ಆಯಿತು ಅಂತಾದ್ಮೇಲೆ ಅಧಿಕೃತ ಮಾಹಿತಿಗಳು ಅಧಿಕಾರಿಗಳಿಂದ ಬರಲಿಲ್ಲ. ಆದರೂ ಕೆಲವೊಂದು ಮಾಧ್ಯಮಗಳಲ್ಲಿ ಅಂದ್ರೆ ಯೂಟ್ಯೂಬ್ಗಳಲ್ಲಿ ಮೋಸ್ಟ್ಲಿ ಅಂತ ಮಾಧ್ಯಮಗಳಲ್ಲಿ ಕೆಲವೊಂದು ಉತ್ಪ್ರೇಕ್ಷಿತ ವರದಿಗಳು ಬಂತು. ಉತ್ಪ್ರೇಕ್ಷಿತ, ನೀವು ಅದನ್ನು ಆಲೋಚನೆ ಮಾಡಲಿಕ್ಕೆ ಇಲ್ಲ, ಇದು ಎಲ್ಲಿಂದ ಲೀಕ್ಔಟ್ ಆಯ್ತು ಅಂತ ಹೇಳಿ. ಯಾಕಂತ ಹೇಳಿದರೆ SIT ಅಧಿಕಾರಿಗಳ ಮೂಲ ಹೇಳುವುದೇನಂತ ಹೇಳಿದರೆ, ಅಂಥ ಸುದ್ದಿಗಳು ನಮ್ಮಿಂದ ಲೀಕ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದರೆ ಅವರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅಧಿಕಾರಿ ಮಾತ್ರ ಒಳಗೆ ಇದ್ದದ್ದೇ ಹೊರತು ಬೇರೆ ನಮ್ಮ ಸಿಬ್ಬಂದಿಗಳು ಇರಲಿಲ್ಲ. ಇಲ್ಲ ಸಿಬ್ಬಂದಿಗಳಾದರು ಏನಂತ ಹೇಳಿದ್ರು. ಇದು ಏನಾಯಿತು ಅಂತ ಹೇಳಿದರೆ ಅವರನ್ನು ಅಷ್ಟು ಉದ್ದಕ್ಕೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, 6 ಗಂಟೆಗಳ ಕಾಲ ಅವನನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಹೊರಗೆ ನಿಂತು ಲೋಕಾಭಿರಾಮವಾಗಿ ಮಾತನಾಡುವವರು ಎಲ್ಲರೂ ಒಂದೊಂದು ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಂಡು ಅವರವರ ಆಲೋಚನೆಗೆ ಬಿಟ್ಟದ್ದು. ಆ ರೀತಿಯಾಗಿ ಆಲೋಚನೆ ಅದನ್ನು ಕೆಲವೊಂದು ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸು ಮಾಡ್ಲಿಕ್ಕೆ ಹೊರಟು. ಯಾಕಂತ ಹೇಳಿದರೆ ಯಾವುದೇ ಮಾಧ್ಯಮಗಳು ಸಹ ತಮ್ಮ TRP ಯನ್ನು ನೋಡ್ಕೊಳ್ತದೆ. ಅದರಲ್ಲಿ
ಡೌಟ್ ಏನಿಲ್ಲ. ಕುತೂಹಲ ಜಾಸ್ತಿ ಹೋಯ್ತು ಅಂತ ಆದ ಕೂಡಲೇ ನೀವು ಇನ್ನೊಂದು ಅಂಶವನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತವೆ. ಇದು ಸಹಜವಾಗಿ ಇರುವಂಥ ಪ್ರಕ್ರಿಯೆ. ಅದಕ್ಕೆ ಯಾವುದೇ ತಲೆಬುಡ ಇರುವುದಿಲ್ಲ, ಅಥೆಂಟಿಕೇಶನ್ ಇರುವುದಿಲ್ಲ. ಅಥೆಂಟಿಕೇಶನ್ ಇಲ್ಲದ ನೀವು ಸಹ ಹೇಗೆ ಮಾಡಿದ್ದೀರಿ ಅಂತೇಳಿ ಅವನ ಹತ್ರ ಕೇಳಲಿಕ್ಕೂ ಆಗುದಿಲ್ಲ. ಈ ರೀತಿಯ ಸಮಸ್ಯೆಗಳೆಲ್ಲ ಇರ್ತದೆ. ಈಗ ಅದರಿಂದ ಅಧಿಕಾರಿಗಳೇ ಸೂರ್ಯನ ದಿವಸವೇ ರಾತ್ರಿ ವೇಳೆ ಒಂದು ಮೀಡಿಯಾದವ್ರನ್ನ ಕರೆದು ಇಷ್ಟು ಡೆವಲಪ್ಮೆಂಟ್ ಆಗಿದೆ ಇವತ್ತು, ನಾಳೆ ಪುನಃ ವಿಚಾರಣೆ ಇದೆ, ಪುನಃ ರಾತ್ರಿ ಪುನಃ ನಾವು ಡೆವಲಪ್ಮೆಂಟ್ ಹೇಳ್ತೇವೆ, ಇಲ್ಲದ್ರೆ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತೇವೆ, ನೀವು ಅದನ್ನು ಕ್ಯಾರಿ ಮಾಡಿ. ನೀವು ಊಹಾಪೋಹದ ಸುದ್ದಿಗಳಿಗೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ. ಯಾಕಂದ್ರೆ ಇವತ್ತು ಆ ದೂರುದಾರನನ್ನು ಅಲ್ಲಿಗೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ ಎಲ್ಲಿಂದ ಆ ಬುರುಡೆಯನ್ನು ತಂದಿದ್ದಾನೆ, ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ, ಅದನ್ನು ಹೋಗಿ ಹಾಜರು ಮಾಡ್ತಾರೆ ಅಂತ ಹೇಳಿ ನಿನ್ನೆ ಸಂಜೆ ಗೊತ್ತಿತ್ತು. ಆಲ್ರೆಡಿ ನಿನ್ನೆ ಮೋಹಂತಿ ಅವರೇ ಬೆಳ್ತಂಗಡಿಗೆ ಹೋಗಿದ್ರು, ಮತ್ತೆ ಅಲ್ಲಿನ ಅವರ ಕಚೇರಿಯನ್ನು ಮಾಡಿದ್ರು. ಮತ್ತೆ ಇಡೀ ಪ್ರಕರಣದಲ್ಲಿ ಈಗ ಎಷ್ಟು ಪ್ರಕರಣಗಳು ಈಗ SIT ವ್ಯಾಪ್ತಿಗೆ ಬರ್ತದೆ ಅಂತ ನೋಡ್ಬೇಕು. ಕೇವಲ ಬುರುಡೆ ಮಾತ್ರವಾ ಅಲ್ಲ ಬೇರೆಯಾ ಅಂತ. ಆದ್ರೆ ಈಗ FSL ಅವ್ರನ್ನ ರಿಪೋರ್ಟ್ ಬಂದ ಮೇಲೇನೆ ಮುಂದಿನ ಒಂದು ನಿರ್ಧಾರ ಆಗುವಂಥದ್ದು. ತನಿಖೆ ನಿರಂತರವಾಗಿ ನಡೀತಾ ಇರ್ತದೆ. ಇದು ಕೇವಲ 1 ದಿವಸ 2 ದಿವಸ ನಡೆಯುವಂಥ ತನಿಖೆ ಅಲ್ಲ. ಇದು ಎಲ್ಲ ರೀತಿಯ ತನಿಖೆ ಆಗಬೇಕಾದ್ರೆ ಮಿನಿಮಮ್ ಒಂದು 3 ತಿಂಗಳು 6 ತಿಂಗಳು ಬೇಕಾದಿತ್ತು. ಇದು ಮಿನಿಮಮ್ 6 ತಿಂಗಳು ಬೇಕಾಗಿತ್ತು. ಆದರೆ ಇದು ಒಂದು ಪ್ರಮುಖ ಪ್ರಕರಣ ಅಂತ ಹೇಳಿಕೊಂಡು FSL ಅಧಿಕಾರಿಗಳು ಆದಷ್ಟು ಶೀಘ್ರದಲ್ಲಿ ರಿಪೋರ್ಟ್ ಕೊಡ್ತಾರೆ. ಇದಕ್ಕೆ ಪ್ರಾಮಿನೆನ್ಸ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ DGP ಮಟ್ಟದ ಅಧಿಕಾರಿ ಇದನ್ನು ತನಿಖೆ ಮೇಲುಸ್ತುವಾರಿ ವಹಿಸುವುದು. ತನಿಖೆ ಮೇಲುಸ್ತುವಾರಿ ವಹಿಸುವುದು DGP ಮಟ್ಟದ ಅಧಿಕಾರಿ. ಯಾಕಂತ ಹೇಳಿದ್ರೆ FSL ಇರುವ ಅಧಿಕಾರಿಗಳೆಲ್ಲರೂ ಅವರ ಅಂಡರ್ ಅಲ್ಲಿ ಇರುವಂತ ಅಧಿಕಾರಿ, ಗೊತ್ತಾಯ್ತಾ? ಆದ್ದರಿಂದಾಗಿ ಆ ಮಟ್ಟದ ಅಧಿಕಾರಿ ಅಂತ ಆಗಿರುವುದರಿಂದ ಅವರು ನಾಳೆ ರಿಪೋರ್ಟ್ ಕೊಡು ಅಂತ ಹೇಳಿದ್ರೆ ಅವ್ರು ನಾಳೆ ರಿಪೋರ್ಟ್ ತಂದು ಕೊಡ್ತಾರೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ, ಎಷ್ಟು ಬೇಗ ಆಗುತ್ತೆ. ಬೇಕಾದ್ರೆ ರಾತ್ರಿ ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡದೇ ಬೇಕಾದ್ರೆ ತಂದು ಕೊಡ್ತಾರೆ. ಆ ರೀತಿಯಾಗಿ ಇದು ತನಿಖೆ. ಆದ್ರೆ ಕೇವಲ ಒಂದು ಪ್ರಕರಣವನ್ನು ಕೊಡ್ಲಿಕ್ಕೆ ಇಲ್ಲ ಅಂತ ಇದೆ. ಗೃಹ ಸಚಿವರು ಹೇಳಿದ್ದಾರೆ ಸೌಜನ್ಯ ಪ್ರಕರಣವನ್ನು ನಾವು ತನಿಖೆ ಮಾಡಲ್ಲ. ತಲೆಬುರುಡೆ ಮತ್ತು ಅನನ್ಯ ಪ್ರಕರಣವನ್ನು ಸ್ವಲ್ಪ ಮಾತ್ರ ಈಗ ಇರುವಂತಹ ಅನನ್ಯ ಪ್ರಕರಣದಲ್ಲಿ ಅನನ್ಯ ಭಟ್ಟ ಪ್ರಕರಣದಲ್ಲಿ ಅವರ ತಾಯಿಗೆ ಅಸ್ಥಿಯನ್ನು ಕೊಡುವಂತ ಕೆಲಸ ಆಗ್ಬೇಕು ಅಂತ ಹೇಳುದು ಒಂದು. ಮತ್ತೆ ಆದ್ರೆ ಅದು ಅಸ್ಥಿ ಅನನ್ಯ ಭಟ್ಟದೇ ಆಗಬೇಕು ಅಂತ. ಹೌದು, ಅಸ್ಥಿ ಯಾರ ಅಸ್ಥಿಯನ್ನು ಕೊಡುವುದಲ್ಲ, ಅದಕ್ಕೆ ಮ್ಯಾಚ್ ಮಾಡಿ ಅದನ್ನು ಸುಜಾತಾ ಭಟ್ ಅವರ DNA-ಗೆ ಆ ಅಸ್ಥಿ ಮ್ಯಾಚ್ ಆಗಬೇಕು. ಈಗ ತೆಗೆದಿರುವಂತಹ ತಲೆಬುರುಡೆ ಆಗ್ಲಿ, ಅದು ಹೆಂಗಸಿದ್ದು ಮತ್ತು ಅದು 22 ವರ್ಷದ ಪ್ರಾಯದ್ದು ಅಂತ ಕನ್ಫರ್ಮ್ ಆದ್ರೆ ನೀವು ಆ ತಲೆಬುರುಡೆಯನ್ನು ಸುಜಾತಾ ಭಟ್ ಅವರ DNA-ಗೆ ಮ್ಯಾಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದು ಅನಾಥ ಶವವಾಗಿ ಅಲ್ಲಿ ಹೂಳಲ್ಪಟ್ಟಿರ್ಬೋದು. ಆದ್ರೆ ಅದಕ್ಕೊಂದು ದಾಖಲೆ ಇದ್ದೇ ಇರ್ತದೆ. ಅದಕ್ಕೊಂದು ದಾಖಲೆ ಪಂಚಾಯತ್ನಲ್ಲಿ ಇರ್ತದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತದೆ. 2004ರಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಆ ದಾಖಲೆ ಇರ್ತದೆ. ಆದ್ರಿಂದ ನಿಮಗೆ ಅನನ್ಯ ಭಟ್ಟದ್ದೇ ಅಂತ ಹೇಳಿ ಅದು ಕನ್ಫರ್ಮ್ ಆದ್ರೆ ಅದು ಆ ದಾಖಲೆಯನ್ನು ತೆಗೆದು, ಆ ಸಂದರ್ಭದಲ್ಲಿ UDR ಆದ ದಾಖಲೆಗಳಿದೆ, ಅದರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ, ಯಾವ ಕಾರಣಕ್ಕಾಗಿ ಮೃತಪಟ್ಟಿದ್ರು ಎನ್ನುವ ರಿಪೋರ್ಟ್ ಇದೆ, ಡ್ರೌನಿಂಗ್ ರಿಪೋರ್ಟು ಅಂತ ಬಂದಿದ್ರೆ ಅದು ಆ ರೀತಿಯಾಗಿ UDR ಆಗಿ ಅದು ಮುಗಿದಿರ್ತದೆ. ಸುಜಾತಾ ಭಟ್ ಅವರಿಗೆ ಆ ಬಾಡಿಯನ್ನು ಹಸ್ತಾಂತರ ಮಾಡ್ತಾರೆ. ಇಲ್ಲದಿದ್ರೆ ಮಾತ್ರ ಅದು ಮುಂದಿನ ತನಿಖೆ ಆಗ್ತದೆ. ಆದರೆ ಈ SITಯ ವ್ಯಾಪ್ತಿಯನ್ನು ನೋಡುವಾಗ ನಮ್ಗೆ ಏನು ಅನಿಸ್ತದೆ ಅಂತ ಹೇಳಿದ್ರೆ, ಕೇವಲ ಈ ಬುರುಡೆ ಮತ್ತು ಅನನ್ಯ ಭಟ್ ಕೇಸಿಗಾಗಿ ಇಷ್ಟು ದೊಡ್ಡ SIT ಟೀಮ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ.
ಇರುವಂತ ಎಲ್ಲಾ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ರೆ ಮತ್ತು ಒಳ್ಳೇದಲ್ಲ. ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಂತಲ್ಲ. ಈಗ ನಾವು ಸಹ ಗಳಿಗೆಲ್ಲ ಕೂಡ ಫುಲ್ ಸ್ಟಾಪ್ ಸಿಗ್ತದೆ ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ 13 ವರ್ಷಗಳಿಂದ 2012ರಿಂದ 13 ವರ್ಷಗಳಿಂದ ಸೌಜನ್ಯ ಪ್ರಕರಣ ಗುಣಗುಣಿಸ್ತಾ ಇತ್ತು. 3 ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದೆ, ಪೊಲೀಸರು ಮಾಡಿದ್ದಾರೆ, COD ಮಾಡಿದೆ, CBI ಮಾಡಿದೆ. ಈ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ CBI ತನಿಖೆ ಮಾಡಿದಂತ ಪ್ರಕರಣ. ಆ 3 ತನಿಖೆಯಲ್ಲಿ ಆರೋಪಿ ಒಬ್ಬನೇ. ಅವನ ವಿರುದ್ಧವೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದದ್ದು, CBI ನ್ಯಾಯಾಲಯದಲ್ಲಿ. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತನ್ನು ಖುಲಾಸೆ ಮಾಡಲಾಗಿದೆ. ಇಲ್ಲಿ ಪ್ರಶ್ನೆ ಬಂದದ್ದು, ಜನರಲ್ಲಿ ಪ್ರಶ್ನೆಯನ್ನು ಎಬ್ಬಿಸಿದ್ದು ಏನಂತ ಹೇಳಿದರೆ, ಸಂತೋಷ್ ರಾವ್ ಕೊಲೆ ಮಾಡಲಿಲ್ಲ ಅಂತ ಆದ ಮೇಲೆ ಕೊಲೆ ಮಾಡಿದವರು ಯಾರು ಎನ್ನುವಂಥ ಪ್ರಶ್ನೆಯನ್ನು ಜನರಲ್ಲಿ ಎಬ್ಬಿಸಿ ಅದನ್ನು ಗೊಂದಲ ಸೃಷ್ಟಿ ಮಾಡಿತ್ತು. ಆರೋಪಿಗಳನ್ನು ಬಂಧಿಸಿ ಅಂತ. ಈಗ SIT ಅವರು ಮಾಡ್ತಾರೆ ತನಿಖೆ ಅಂತ, ಎಲ್ಲಾನು ಮಾಡ್ತಾರೆ ಅಂದ್ರೆ ನೀವು ಹೇಳ್ತಿರುವಂತ ಒಂದು ವಿಷಯ ಅಲ್ಲ, ಅಲ್ಲಿ ಕೆಲವು ಕೇಸ್ಗಳ ಬಗ್ಗೆ ಎಲ್ಲ ಕೂಡ ಆದ್ರೂ ಕೂಡ ನಮ್ಗೆಲ್ಲರಿಗೂ ಒಳ್ಳೇದೆ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತದೆ. ಆದ್ರೆ ಸದ್ಯಕ್ಕೆ ಆಗ್ತಿರುವಂತದ್ದು SIT ಅವರ ತನಿಖೆ ಈ 2 ವಿಷಯಗಳ ಬಗ್ಗೆ, ಕೇವಲ 2 ವಿಷಯಗಳ ಪೈಕಿ ಅಲ್ಲ, ಸದ್ಯಕ್ಕೆ 2 ವಿಷಯಗಳನ್ನು ಇಟ್ಟುಕೊಂಡು ಮಾಡ್ತಾರೆ. ಆದರೆ ಆ 2 ವಿಷಯಗಳ ಬಗ್ಗೆ ತನಿಖೆ ಆಗಿ ಅದಕ್ಕೆ ಒಂದು ಕರೆಕ್ಟ್ ಆದಂತ ಆನ್ಸರ್ ಸಿಕ್ಕಿದ್ರೆ ಮುಂದಿನ ತನಿಖೆಗೆ ಸುಲಭ ಆಗ್ತದೆ. ಅಲ್ಲ, ಮುಂದಿನ ತನಿಖೆ ಬೇರೆ ಬೇರೆ ಪ್ರಕರಣಗಳು, ನಾರಾಯಣ ಯಮುನಾ ಪ್ರಕರಣ ಇರ್ಬೋದು, ಅದು ಬಾಕಿಯಾಗಿದೆ. B ರಿಪೋರ್ಟ್ ಅಲ್ಲಿ, C ರಿಪೋರ್ಟ್ ಅಲ್ಲಿ ಬಾಕಿಯಾಗಿದೆ, ಅದು ರಿವೋಕ್ ಆಗ್ಬೋದು. SIT ಅವರು ರಿವೋಕ್ ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ. ಯಾಕಂದ್ರೆ C ರಿಪೋರ್ಟ್ ಆಗಿರೋದು. ಅದಕ್ಕಿಂತ ಮೊದಲನ ಪ್ರಕರಣ ಇದೆ, ಪದ್ಮಲತಾ ಪ್ರಕರಣ, ಅದು ಸಹ C ರಿಪೋರ್ಟ್ ಆಗಿರೋದು, B ರಿಪೋರ್ಟ್ ಆಗಿರೋದು. ಅಲ್ಲ, ಎಲ್ಲಕ್ಕೂ ಪರಿಹಾರ ಈಗ ತನಿಖೆ ಮಾಡಬಾರ್ದಂತ ಇಲ್ಲ. ಅದಕ್ಕಿಂತ ಮೊದಲಿನ ಒಂದು ಪ್ರಕರಣ ಇದೆ, ವೇದವಲ್ಲಿ ಪ್ರಕರಣ, ಅದು UDR ಆಗಿರೋದು. ಅದರಿಂದಾಗಿ ಆ ಎಲ್ಲ ಪ್ರಕರಣಗಳನ್ನು ಎತ್ಕೊಳ್ತಾರೆ, ಆ ಎಲ್ಲ ಪ್ರಕರಣಗಳನ್ನು ಎತ್ಕೊಳ್ಳುವುದಿಲ್ಲ. ಯಾಕಂತ ಹೇಳಿದರೆ, ಒಂದೊಂದು ಪ್ರಕರಣಗಳು, ವೇದವಲ್ಲಿ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿದರೆ, ವೇದವಲ್ಲಿಯ ಗಂಡ ಡಾಕ್ಟರ್ ಹೇರಳೆ ಅವರ ಮೇಲೆ ಕೇಸ್ ಆಗಿದೆ, ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಹೇಳಿ. ವೇದವಲ್ಲಿಯ ಮನೆಯವರು, ಶಿವಮೊಗ್ಗದ ಅವರು ಬಂದು ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ಪೊಲೀಸರು ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರು, ಅವರ ಮೇಲೆ ತನಿಖೆ ಮಾಡಿದ್ರು, ಚಾರ್ಜ್ ಶೀಟ್ ಮಾಡಿದ್ರು. ಒಂದು 6 ತಿಂಗಳನ್ನು ಜೈಲಲ್ಲಿದ್ದರು. ಅದರ ನಂತರ ಜಾಮೀನಿನ ಮೇಲೆ ಬಿಡುಗಡೆಗೊಂಡು ಮತ್ತೆ ಆ ಪ್ರಕರಣದಲ್ಲಿ ಅವರು ದೋಷಮುಕ್ತರಾಗಿದ್ದಾರೆ, ಏನೋ ಆಗಿದ್ದಾರೆ, ಮೋಸ್ಟ್ಲಿ ದೋಷಮುಕ್ತರಾಗಿದ್ದಾರೆ. ಅಲ್ಲಿಗೆ ವೇದವಲ್ಲಿ ಪ್ರಕರಣ ಪುನರ್ ತನಿಖೆ ಇಲ್ಲ. ಅಲ್ಲ, ಇಲ್ಲಿ ಕೂಡ ಪ್ರಣಬ್ ಮೊಹಂತಿಯ ಎದುರು ಪ್ರಭಾವಿಗಳ ಹೆಸರನ್ನು ಕೂಡ ಸಾಕ್ಷಿದಾರ ಹೇಳಿದ್ದಾನೆ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಅದಕ್ಕೆ ತಲೆ ಬುಡ ಇಲ್ಲ. ಅದೇ, ಈಗ ತಲೆ ಬುಡ ಇಲ್ಲ. ಅದನ್ನು ಸಾಕ್ಷಿದಾರ ಹೇಳ್ಬೇಕು, ಹೇಳಿದ್ದೇನೆ ಅಂತ. ಸಾಕ್ಷಿದಾರ, ನಾನು ಇಂತಿದ್ದವ್ರ ಹೆಸರು ಹೇಳಿದ್ದೇನೆ, ಪೊಲೀಸರು ಅದನ್ನು ಗಮನಕ್ಕೆ ತಗೊಳ್ಳಿಲ್ಲ ಅಂತ ಹೇಳಿ ಸಾಕ್ಷಿದಾರ ಹೇಳಬೇಕು. ಇಲ್ಲ ಇದ್ರೆ ಸಾಕ್ಷಿದಾರನ ಪರ ವಕೀಲರು ಹೇಳಬೇಕು. ಸಾಕ್ಷಿದಾರ ನಮ್ಮನಿಗೆ ಇಂತಿದ್ದವರ ಹೆಸರು ಹೇಳಿದ್ದಾನೆ, ಪ್ರಭಾವಿಗಳ ಹೆಸರು ಹೇಳಿದ, ಅದನ್ನು ಪೊಲೀಸರು ಗಣನೆಗೆ ತೆಗೆದುಕೊಳ್ಳಿಲ್ಲ ಅಂತ. ಇಲ್ಲ ಇದ್ರೆ ತನಿಖಾಧಿಕಾರಿ ಪ್ರಣಬ್ ಮೊಹಂತಿ ಅವರು ಹೇಳ್ಬೇಕು, ಸಾಕ್ಷಿದಾರ ಇಂತಿಂತವರ ಹೆಸರಲ್ಲೇ ಹೇಳಿದ್ದಾರೆ, ನಾವು ಆ ಹೆಸರುಗಳನ್ನು ವೆರಿಫೈ ಮಾಡ್ತಾ ಇದ್ದೇವೆ, ಆತ ಹೇಳಿದ್ದು ಸತ್ಯವ ಅಸತ್ಯವ ಎನ್ನುವುದನ್ನು ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದೇವೆ ಎನ್ನುವುದನ್ನು ಅವರು ಹೇಳಬೇಕು. ಹೊರತು ಬೇರೆ ಯಾರು ಹೇಳಿದ್ರೆ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಇರುವ ಕಮ್ಯುನಿಕೇಶನ್ ಎಷ್ಟಂತ ಹೇಳಿದ್ರೆ, ವಕೀಲರು ಯಾರು, ದೂರುದಾರನ ವಕೀಲರು, ದೂರುದಾರ ಮತ್ತು ತನಿಖಾಧಿಕಾರಿಗಳು, ಹೊರತು 4ನೇ ವ್ಯಕ್ತಿ ಇಲ್ಲ. ಹೊರತು 4ನೇ ವ್ಯಕ್ತಿ ಇಲ್ಲ. ಅವೇನು ಅವನನ್ನು 2 ಸಾರಿ 2 ಕಾರಿನಲ್ಲಿ ಕರ್ಕೊಂಡು ಬಂದ್ರು, ಕಾರ್ ಡ್ರೈವರ್ ಹತ್ರ ಏನು ಹೇಳಿರ್ಲಿಕ್ಕಿಲ್ಲ. ಕಾರ್ ಡ್ರೈವರ್ ಮುಖ ಕೂಡ ರಿವೀಲ್ ಮಾಡಿಲ್ಲ, ಮುಖ ಸಹ ರಿವೀಲ್ ಮಾಡಿಲ್ಲ. ಅದರಿಂದಾಗಿ ಅದನ್ನೆಲ್ಲ ನೀವು ಅವರು ಹೇಳಿದ್ದನ್ನು ಮಾತ್ರ ನಂಬುವಂಥದ್ದು. ಸರ್, ಅದರಡಿಯಲ್ಲಿ ಇಲ್ಲಿ ಮಂಗಳೂರಿನಲ್ಲಿ ಮಾಜಿ DSP ಅನುಪಮ ಶೆಣೈ ಅವರೊಂದು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಈ ಪ್ರಕರಣದ ತನಿಖೆಗೆ ಪ್ರಣಬ್ ಮೊಹಂತಿ ಸೂಕ್ತ ವ್ಯಕ್ತಿಯಲ್ಲ, ಅವರ ನೇಮಕವನ್ನು ರದ್ದುಗೊಳಿಸಿ ಅಂತ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳ್ತಾರೆ. ಇದರ ಬಗ್ಗೆ ನೋಡಿ, ಈ ಅನುಪಮ ಶೆಣೈ ಅವ್ರದ್ದು ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ವಾ ಅಂತ.
ಅಲ್ಲ, ಅವರು ಸ್ವತಃ ಪೊಲೀಸ್ ಅಧಿಕಾರಿ ಆಗಿದ್ದವರು. ಅದೇ ಅದಕ್ಕೆ ಅವರೇ ಹೇಳಿರೋ ಪ್ರಕಾರ ಅವರು ಸ್ವತಃ DOSP ಆಗಿದ್ದವರು. ಆಯ್ತಲ್ಲ, ಅವರನ್ನ PT ಪರಮೇಶ್ವರ ನಾಯ್ಕ್ ಅಂತ ಹೇಳಿ ಒಬ್ರು ಸಚಿವರು ಸಾರ್ವಜನಿಕವಾಗಿ ಅವಹೇಳನ ಮಾಡಿದ್ರು, ಮತ್ತೆ ಅವರನ್ನು ಟ್ರಾನ್ಸ್ಫರ್ ಮಾಡಿಸಿದ್ರು ಅಂತ ಹೇಳಿ ಅವರು ಇದು ಮಾಡಿ ಪೊಲೀಸ್ ಇಲಾಖೆಗೆ ರಿಸೈನ್ ಮಾಡಿದವರು. ಆಯ್ತಾ, ಈಗ ಅವರು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, LLB ಮಾಡಿದ್ದಾರೆ, ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಕಳೆದ ಕೆಲವು ತಿಂಗಳ ಹಿಂದೆ ಓಂ ಪ್ರಕಾಶ್ ಅಂತ ಹೇಳಿ DG ಇದ್ರು, ಅವರು ಅವರ ಹೆಂಡತಿಯ ಕೈಯಿಂದಲೇ ಕೊಲೆ ಆದ್ರು. ಆ ಸಂದರ್ಭದಲ್ಲಿಯೂ ಸಹ ಅನುಪಮ ಶೆಣೈ ಅವರು ಒಂದು ಆರೋಪ ಮಾಡಿದ್ದಾರೆ, ಆ ಕೊಲೆಯಲ್ಲಿ ISI ಕೈವಾಡ ಇದೆ ಅಂತ ಹೇಳಿ. ನೋಡಿ, ಕೆಲವರಿಗೆ ಒಂದು ವಿಚಿತ್ರ ಚಾಳಿ ಇದೆ, ನಾವು ಅದನ್ನು ಹೇಳುದು. ಯಾವುದಾದ್ರೂ ಒಂದು ವಿಷಯವನ್ನು ತಮ್ಮ ಮನಸ್ಸಿಗೆ ತೋಚಿದಂತೆ ಅದನ್ನು ಹೇಳುವುದು, ಮನಸ್ಸಿಗೆ ತೋಚಿದಂತೆ ಹೇಳುವುದು. ಆದ್ರಿಂದ DGP ಮರ್ಡರ್ ಕೇಸು ಅವರ ಹೆಂಡತಿಯನ್ನು ಅಕ್ಯೂಸ್ಡ್ ಅಂತ ಮಾಡಿದ್ದಾರೆ, ಮಗಳು ಸಾಕ್ಷಿದಾರನಾಗಿದ್ದಾಳೆ, ಅದರಲ್ಲಿ ಆ ಕೇಸ್ ಆಗಿದೆ, ಅದನ್ನು ಅವರು ಆಗಿದ್ರು. ಈಗ ಈ ಕೇಸಲ್ಲಿ ಮೊಹಂತಿ ಅವರ ಬಗ್ಗೆ ಅವರು ಅಪಸ್ವರ ಎತ್ತಿದ್ದಾರೆ. ಆದರೆ ಈ ಮೊಹಂತಿ ಅವರೇ ಈ ಪ್ರಕರಣವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಯಾರು ಈ ಪ್ರಕರಣದ ಬಗ್ಗೆ ಆಸ್ಥೆ ವಹಿಸಿಕೊಂಡಿದ್ದರೋ, ಮುಖ್ಯಮಂತ್ರಿಗಳನ್ನೇ ಹೋಗಿ SIT ರಚನೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡಿದ್ರು, ಅವರೇ ಮೊಹಂತಿ ಅವರ ಹೆಸರನ್ನು ಹೇಳಿದ್ದು. ನೀವು SIT ರಚನೆ ಮಾಡಿ ಅಂತಲೇ ಹೇಳ್ತಾ ಇದ್ರೆ, ಮುಖ್ಯಮಂತ್ರಿಗಳು SIT ರಚನೆ ಮಾಡ್ಲಿಕ್ಕೆ ಒಂದು ಸೂಚನೆ ಕೊಡ್ತಾ ಇದ್ರು, ಸರ್ಕಾರಿ ಆದೇಶ ಆಗ್ತಾ ಇತ್ತು. ಆ SITಗೆ ಯಾರ್ಯಾರನ್ನು ಅಧಿಕಾರಿಗಳನ್ನು ಸೇರಿಸಬೇಕಂತ ಹೇಳಿ DGP ಅವರು ನಿರ್ಧಾರ ಮಾಡ್ತಾ ಇದ್ರು. ಆದ್ರೆ ಇವರು ಪರ್ಟಿಕ್ಯುಲರ್ ಆಗಿ ಮೊಹಂತಿ ಅವರೇ ಅದಕ್ಕೆ ಅಧಿಕಾರಿ ಆಗಬೇಕಂತ ಹೇಳಿದ್ರಿಂದ ಮೊಹಂತಿ ಅವರ ನೇತೃತ್ವದಲ್ಲೇ SIT ರಚನೆ ಆಯಿತು. ಅದಕ್ಕೆ ಅನುಚೇತನ್ನು, ಜಿತೇಂದ್ರ ಕುಮಾರನ್ನು ಮತ್ತು ಸೌಮ್ಯಲತಾ ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಅವರು ಬರಲಿಲ್ಲ, ಅವರ ಸ್ಥಾನಕ್ಕೆ ಬೇರೆಯವ್ರನ್ನ ನಾನು ಕಳಿಸಿ ಅಂತ ಹೇಳಿದ್ದಾರೆ. ಆದರೆ ಅಗತ್ಯ ಏನಿಲ್ಲ, 3 ಮಂದಿ IPS ಆಫೀಸರ್ ಇರುವಾಗ 4ನೇ IPS ಆಫೀಸರ್ ಬೇಕು ಅಂತ ಏನಿಲ್ಲ. ಯಾಕಂದ್ರೆ 4ನೇ IPS ಆಫೀಸರ್ ಮಹಿಳೆ ಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ ಇಲ್ಲಿ ಅನನ್ಯ ಭಟ್ ಕೇಸ್ ಇದೆ. ಅದರಿಂದಾಗಿ ಒಂದು ಮಹಿಳಾಧಿಕಾರಿ ಇದ್ರೆ ಅದಕ್ಕೆ ಅನುಕೂಲ ಆಗುತ್ತೆ, ಪ್ರಶ್ನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಸುಜಾತಾ ಭಟ್ಟನ್ನು ಕ್ವಶನ್ ಮಾಡ್ಬೇಕಲ್ಲ, ಯಾಕಂದ್ರೆ ಸುಜಾತಾ ಭಟ್ ಅವರು ಹೇಳಿದ್ದು ಎಲ್ಲವೂ ಸತ್ಯ ಅಂತ ಆಗ್ಬೇಕಲ್ಲ. ಸುಜಾತಾ ಭಟ್ ಅವರಿಗೆ ಸೇರಿದಂತಹ ಜಾಗ ಪರಿಕದಲ್ಲಿದೆ ಅಂತ ಆಗ್ಬೇಕಲ್ಲ. ಅವರು ಯಾವ ಸಂದರ್ಭದಲ್ಲಿ ಪರಿಕದ ಮನೆ ಬಿಟ್ಟು ಹೋಗಿದ್ದರು ಅಂತ ಆಗ್ಬೇಕಲ್ಲ. ಅವರ ಮಗಳು ಅಲ್ಲಿ KMCಯಲ್ಲಿ MBBS ಸ್ಟಡಿ ಮಾಡ್ತಾ ಇದ್ರಂತಲ್ಲ ಆಗ್ಬೇಕಲ್ಲ. ಇದೆಲ್ಲ ತನಿಖೆ ಇದೆಯಲ್ಲ. ಅದರ ನಂತರ ಇವರು ಕೋಲ್ಕತ್ತಾದ CBI ಆಫೀಸಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಾರಂತಲೂ ಆಗ್ಬೇಕಲ್ಲ. ಅದಕ್ಕೆ ಒಂದು ಮಹಿಳಾ ಅಧಿಕಾರಿ ಬೇಕು. ಯಾಕಂತ ಹೇಳಿದ್ರೆ ಆ ಮಟ್ಟದಲ್ಲಿ ತನಿಖೆ ಮಾಡ್ಬೇಕಂತಾದ್ರೆ ಇವರು CBI ಕಚೇರಿಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು CBI ಕಚೇರಿಯನ್ನು ಸಂಪರ್ಕ ಮಾಡಲೇಬೇಕಾಗುತ್ತೆ. ಅದರಿಂದಾಗಿ ಅಲ್ಲಿ ಇರುವಂತಹ ಅಧಿಕಾರಿಗಳು ಲೆವೆಲ್ ಆಗಿ ಒಬ್ಬ ಪ್ರಕರಣಕ್ಕೋಸ್ಕರ ಮಹಿಳಾ ಅಧಿಕಾರಿ ಬೇಕು ಅಂತ ನೇಮಿಸಿರುವುದು. ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳುದಂದ್ರೆ, ಈ ಒಂದು ಕೇಸ್ ಎಷ್ಟು ದಿನ ತಗೊಳ್ಬಹುದು ಕಂಪ್ಲೀಟ್ ಆಗ್ಲಿಕ್ಕೆ, ಅಥವಾ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬಹುದಾ ಅಂತ? ಇಲ್ಲ, ಇದರಲ್ಲಿ ವರದಿ ಸಲ್ಲಿಸುವಂತ ಪ್ರಶ್ನೆ ಇಲ್ಲ. ಏನಾಗಿದೆ ಅನ್ನೋ ಫೈನಲ್ ಅಪ್ಡೇಟ್ ಸರ್ಕಾರಕ್ಕೆ ಇದರಲ್ಲಿ ವರದಿ ಸಲ್ಲಿಸಲಿಕ್ಕಿಲ್ಲ. ಸರ್ಕಾರಿ ಆದೇಶದಲ್ಲಿ ಹೇಳಿದ್ದಾರೆ, ನೀವು ಯಾರಿಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ವರದಿ ಸಲ್ಲಿಸಬೇಕು, ಅವರು ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಂತ ಹೇಳಿದ್ದಾರೆ. ಅವರ ಮೂಲಕ ವರದಿ ಸಲ್ಲಿಸಬೇಕಂತ ಹೇಳಿದ್ದಾರೆ ಸರ್ಕಾರಿ ಆದೇಶದಲ್ಲಿ. ಅದು ಸ್ಪೆಸಿಫಿಕ್ ಆಗಿ ಆರ್ಡರ್ ರಾಂಗ್. ಯಾಕಂತ ಹೇಳಿದರೆ ಇಲ್ಲಿ ಒಂದು FIR ಆಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ, BNS ಸೆಕ್ಷನ್ 211/1 FIR ಆಗಿದೆ. ಯಾಕಂತ ಹೇಳಿದರೆ ಈ ಅನಾಮಿಕ ಕೊಟ್ಟಂತಹ ಹೇಳಿಕೆಯ ಮಾಹಿತಿಗಳ ಆಧಾರದಲ್ಲಿ, ವಕೀಲರು ಕೊಟ್ಟಂತ ದೂರಿನ ಆಧಾರದಲ್ಲಿ ಒಂದು FIR ಆಗಿದೆ. ಆ FIR ಅನ್ನೇ ತನಿಖೆ ಮಾಡ್ತಾ ಇರುವುದು. ಆ FIR ನ್ಯಾಯಾಲಯಕ್ಕೆ ಸಬ್ಮಿಟ್ ಆಗಿದೆ.
ಯಾವುದೇ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಆದರೆ ಅದನ್ನು ಸ್ಥಳೀಯ ನ್ಯಾಯಾಲಯಕ್ಕೆ FIR ಹೋಗಲೇಬೇಕು. ಆ FIR ಅನ್ನು ಮೇಲೆ ತನಿಖೆ ನಡೀತಾ ಇರೋದು. ಆದ್ದರಿಂದ ನ್ಯಾಯಾಲಯಕ್ಕೆ ನೀವು ವರದಿ ಕೊಡಲೇಬೇಕು. ಆದ್ದರಿಂದ ಈ ಪ್ರಕರಣದ ತನಿಖೆಯನ್ನು ಮುಗಿಸಿ ನ್ಯಾಯಾಲಯಕ್ಕೆ ಇವರು ವರದಿ ಕೊಡಬೇಕು. ಒಂದು ದೂರುದಾರನನ್ನೇ ಆರೋಪಿಯನ್ನಾಗಿಸಲೂಬಹುದು, ಇಲ್ಲ ದೂರುದಾರನನ್ನೇ ಸಾಕ್ಷಿಯಾಗಿ ಪರಿಗಣಿಸಲೂಬಹುದು, ಬೇರೆ ಆರೋಪಿಗಳು ಸಿಗಲೂಬಹುದು, ಸಿಗದೆ ಇರಲಿಕ್ಕೂ ಸಾಕು. ಒಟ್ಟಾರೆಯಾಗಿ ಈ ಪ್ರಕರಣವನ್ನು ಇಷ್ಟೇ ದಿವಸದ ಒಳಗೆ ಮುಗಿಸಬೇಕೆನ್ನಂತ ಅನಿವಾರ್ಯತೆ ಇಲ್ಲ. ಒಂದು ವೇಳೆ ದೂರುದಾರನನ್ನೇ ಆರೋಪಿಯನ್ನಾಗಿಸಿ ಇವರು ತನಿಖೆ ಮಾಡ್ತಾರಂತಾದ್ರೆ ಆತನನ್ನು ಅಧಿಕೃತವಾಗಿ ಬಂಧಿಸಬೇಕು. ಬಂಧಿಸಿದ 60 ದಿನಗಳ ಒಳಗೆ ಇವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಅದು ಆಗ್ಲಿಕ್ಕೆ ಸಾಧ್ಯತೆಗಳು ಕಡಿಮೆ, ತುಂಬಾ ಕಡಿಮೆ. ಈಗ ದೂರುದಾರನೇ ನೀವು ಆರೋಪಿಯನ್ನಾಗಿಸಿ ಮಾಡ್ತೀರಂತಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಆದಂತಹ ಸಾಕ್ಷ್ಯಗಳು ಬೇಕು. ಇವನೇ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ನಿಮ್ಗೆ ಅವನೇ ಅದರಲ್ಲಿ ಬರಿಯಲ್ ಮಾಡಿದಂತ ಎಲ್ಲ ದಾಖಲೆಗಳಿರುವಂತಹ ಡೆಡ್ ಬಾಡಿಯನ್ನ ಕಾದ್ದು ಅಗೆದು ತಲೆಬುರುಡೆ ತಂದು ಸಾರ್ವಜನಿಕರನ್ನು ಮೋಸ ಮಾಡಿದಾನೆನ್ನೋ ರೀತಿಯಲ್ಲಿ ಪ್ರಕರಣ ದಾಖಲಾದರೆ ಆತನ ಮೇಲೆ ಕ್ರಮ ಆಗುತ್ತೆ. ಅದರ ಬಗ್ಗೆ ತನಿಖೆ ಆಗ್ತದೆ. ಆದರೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕೇ ಹೊರತು ಸರ್ಕಾರಕ್ಕೆ ಇದರ ಬಗ್ಗೆ ವರದಿ ಒಪ್ಪಿಸುವಾಗಿಲ್ಲ. ಏನೇ ಆದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಸುದ್ದಿಯಲ್ಲಿರುವಂತಹ ಈ ಬುರುಡೆ ರಹಸ್ಯದ ಸತ್ಯಾಂಶ ಆದಷ್ಟು ಬೇಗ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಸಂಪೂರ್ಣ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.